ಪರಕೀಯರ ಪೋರ್ಚುಗೀಸರ ವಿರುದ್ಧ ಹೋರಾಡಿ ನಮ್ಮ ಊರಿನ ಕೆಚ್ಚೆದೆಯನ್ನ ಸಾಹಸವನ್ನು ಪ್ರಕಟಿಸಿ ನಮಗೆಲ್ಲ ಹೆಮ್ಮೆ ತಂದುಕೊಟ್ಟಂತಹ ಅಬ್ಬಕ್ಕ ರಾಣಿಯ ಕುರಿತಾಗಿ ಸ್ಮರಣ ಕಾರ್ಯಕ್ರಮ, ವಿಶೇಷವಾದಂತಹ ಉಪನ್ಯಾಸ. ನಮಗೆಲ್ಲ ಗೊತ್ತಿದೆ, ಇತ್ತೀಚೆಗಷ್ಟೇ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಿದ್ದೇವೆ. ಆದರೆ 1947ಕ್ಕೆ ಮೊದಲು 1857ರಿಂದ ಅಥವಾ 1757 ಪ್ಲಾಸಿ ಕದನದಿಂದ 1947 ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ಹೋರಾಡಿ ಅಳಿದಂತಹವರ ಬಗ್ಗೆ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆದರೆ ನಾವು ತುಂಬ ಹೆಮ್ಮೆ ಪಡಬೇಕು, ಇಡೀ ದೇಶದಲ್ಲಿ ಸುಮಾರು 500 ವರ್ಷಗಳ ಹಿಂದೆ ನಮ್ಮ ನೆಲಕ್ಕಾಗಿ, ನಮ್ಮ ಭೂಮಿಗಾಗಿ, ನಮ್ಮ ನಾಡಿಗಾಗಿ ಹೋರಾಟ ಮಾಡಿ ಪರಕೀಯರನ್ನು ಹೊಡೆದು ಓಡಿಸಿದಂತಹ ವೀರ ರಾಣಿಯ ಕುರಿತಾಗಿ ನಾವು ಇಷ್ಟರವರೆಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿರಲಿಲ್ಲ. ಆದರೆ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ 25 ವರ್ಷಗಳ ಹಿಂದೆ ಉತ್ಸವವನ್ನು ಆರಂಭ ಮಾಡಿ ಇದೀಗ ಬಹುಶಃ ಇಡೀ ನಾಡಿನಲ್ಲಿ, ದೇಶದಲ್ಲಿ, ವಿಶ್ವದಲ್ಲಿ ಅಬ್ಬಕ್ಕ ರಾಣಿಯ ಕುರಿತಾಗಿ ಹೆಚ್ಚಿನ ಪ್ರಚಾರ ನಡೀತಾ ಇದೆ. ಈ ಸುಸಂದರ್ಭದಲ್ಲಿ ಹಿರಾ ಶಾಲೆಯಲ್ಲಿ ಇದೀಗ ನಡೀತಾ ಇರುವಂತಹ ಸಭಾ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಆಮಂತ್ರಣ ಮಾಡಿಕೊಳ್ತಾ ಇದ್ದೇನೆ. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ದಿನಕರ್ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಕೋಶಾಧಿಕಾರಿ ಶ್ರೀ ಆನಂದ ಅಸೈಗೋಳಿ ಹಾಗೂ ಉಪಾಧ್ಯಕ್ಷರಾದ ದೇವಕಿ ಆರ್ ಉಳ್ಳಾಲ್, ಇವರೆಲ್ಲರೂ ಕೂಡ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂತಹ ಸನ್ಮಾನ್ಯ ಅಬ್ದುಲ್ ರೆಹಮಾನ್, ಸಂಚಾಲಕರು ಹಿರಾ ವಿದ್ಯಾಸಂಸ್ಥೆಗಳು, ಸನ್ಮಾನ್ಯ ಅಬ್ದುಲ್ ಕರೀಂ ಉಳ್ಳಾಲ್, ಕಾರ್ಯದರ್ಶಿ ಹಿರಾ ಶಾಂತಿ ಎಜುಕೇಶನಲ್ ಟ್ರಸ್ಟ್, ಶ್ರೀ ಸದಾನಂದ ಬಂಗೇರ, ಗೌರವ ಉಪಾಧ್ಯಕ್ಷರು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ, ಶ್ರೀ ಕೆ ಜಯರಾಮ್ ಶೆಟ್ಟಿ, ಮಾಜಿ ಶಾಸಕರು ಮತ್ತು ಸ್ವಾಗತಾಧ್ಯಕ್ಷರು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುನಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಲರಾಳಿದ ನಾಡೆ, ಡಂಕನ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಲ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈನಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನುಜಾತೆ,
ಜಯ ಹೇ ಕರ್ನಾಟಕ ಮಾತೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ಹಬ್ಬಕ್ಕೋತ್ಸವ ಸಮಿತಿಯ ಪದಾಧಿಕಾರಿಗಳೇ, ಎಲ್ಲ ಹೀರಾ ಕಾಲೇಜಿನ ಮುಖ್ಯೋಪಾಧ್ಯಾಯ ಹಾಗೂ ಸಿಬ್ಬಂದಿ ವರ್ಗದವರೇ, ಅಧ್ಯಾಪಕರವರೇ, ಅವರು ಬಂಧು ಭಗಿನಿಯವರೇ, ಅಲ್ಲಿ ಕಾಣ್ತಾರೆ, ಎಂತ ಕಾಣ್ತಾರೆ ಅಲ್ಲಿ ನೋಡಿ ಮಕ್ಕಳೇ, ನೀರು ಕಾಣ್ತಲ್ಲ, ಯಾವ ಯಾವ ಇದು ನೇತ್ರಾವತಿ. ಹಬ್ಬಕ್ಕ ಪೋರ್ಚುಗೀಸರು ಆ ನೇತ್ರಾವತಿ ನದಿಯಿಂದ ಹೋಗ್ತಾ ಇದ್ರು, ಗೊತ್ತುಂಟಾ? ಇಲ್ಲ, ಆ ಕಡೆ ಈ ಕಡೆ ಹಬ್ಬಕ್ಕನ ನಾಡು, ಆ ಕಡೆ ಅವಳ ಗಂಡನ ಹೆಸರು ಬಂಗಾರಸ. ಅಲ್ಲಿಂದ ಫರಂಗಿಪೇಟೆವರೆಗೆ ಪೋರ್ಚುಗೀಸರು ಹೋಗ್ತಾ ಇದ್ರು. ಅಲ್ಲಿ ಫರಂಗಿಪೇಟೆ ಅಂತ ಹೇಳಿದೆ ಎಲ್ಲ ಗೊತ್ತುಂಟಲ್ಲ, ಅಲ್ಲಿಂದ ಕಾರ್ಖಾನೆ ಇತ್ತು. ಇಂಥ ಹಬ್ಬಗಳ ಬಗ್ಗೆ ಇವತ್ತು ನಾವು ಉಪನ್ಯಾಸವನ್ನು, ಹಾಗೂ ಇವತ್ತು ನಾವು ಇಬ್ಬರು ಶಿಕ್ಷಕರು ದಯಮಾಡಿ ಮಕ್ಕಳು ಇಲ್ಲಿ ನಿಮಗೆ ಬೇಕಾಗಿ ಇವತ್ತು ಹಬ್ಬಗಳ ಬಗ್ಗೆ ಕಾರ್ಯಕ್ರಮ ಇಟ್ಟದ್ದು. ಹಬ್ಬಕ್ಕ ಒಬ್ಬ ಮಹಿಳೆ ಗೊತ್ತಲ್ಲ? ಎಸ್, ಹಬ್ಬಕ್ಕ ಜೈನ ಮಹಿಳೆ. ಅವಳು ಒಬ್ಬಳೇ ಹೋರಾಟ ಮಾಡಿದ ಎಲ್ಲ ವಿಷಯದ ಬಗ್ಗೆ ಶೈಲಾ ಮೇಡಮ್ ಬಂದಿದ್ದಾರೆ ಇವತ್ತು ನಿಮಗೆ ಹೇಳಲಿಕ್ಕೆ ವಿಚಾರದಲ್ಲಿ. ಹಬ್ಬಕ್ಕೋತ್ಸವ ಸಮಿತಿಯು ಇವತ್ತು 1997ರಲ್ಲಿ ಪ್ರಾರಂಭಗೊಂಡು ಹಲವಾರು ಹಬ್ಬಕ್ಕ ಉತ್ಸವ ಕಾರ್ಯಕ್ರಮ, ಹಬ್ಬಗಳ ಬಗ್ಗೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮ ನಮಗೆ ವಿಶೇಷವಾಗಿ ಇವತ್ತು ನಮಗೆ ಹೀರಾ ಮಹಿಳಾ ಕಾಲೇಜಿನವರ ಈ ಆವರಣ, ಹೀರಾ ಮಹಿಳಾ ಕಾಲೇಜಿನವರು ನಮಗೆ ಇದರ ಬಗ್ಗೆ ಕೊಟ್ಟಿದ್ದಾರೆ, ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡು, ನಮ್ಮದು ಬರೀ ಮಾತು ಮಾತ್ರ ಇವತ್ತು, ಬೇರೆ ಏನಿಲ್ಲ. ಇಲ್ಲಿಯ ಮೈಕ, ಇಲ್ಲಿಯ ಚೇರ್ ಎಲ್ಲ ಅವರು ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಸನ್ಮಾನ್ಯ ಅಬ್ದುಲ್ ರೆಹಮಾನ್ ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನಮ್ಮವರೇ ಆದ, ನಮ್ಮ ಮಾಜಿ ಶಾಸಕರಾದ, ಇಲ್ಲಿಯವರೇ ಆದ ಶ್ರೀ ಜಯರಾಮ್ ಶೆಟ್ಟಿ ಅವರು, ಹಬ್ಬಕ್ಕೋತ್ಸವ ಸಮಿತಿಯ ಸ್ವಾಗತ ಅಧ್ಯಕ್ಷರು ಕೂಡ, ಮಾಜಿ ಶಾಸಕರು ಕೂಡ ಜಯರಾಮ್ ಶೆಟ್ಟಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮಲ್ಲಿ ಇವತ್ತು ಉಪನ್ಯಾಸಕರಾಗಿ ವಿಶೇಷವಾಗಿ ಇವತ್ತು ಹಬ್ಬಗಳ ಬಗ್ಗೆ ಉಪನ್ಯಾಸ ಕೊಡ್ಬೇಕಂತ ನಮ್ದು ಆಸೆ. ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಹಬ್ಬಗಳು ಯಾರಂತ ಕೇಳಿದ್ರೆ ಗೊತ್ತಿರೋದಂತ ವಿಚಾರ ಇರ್ತದೆ. ಅದನ್ನು ಹೇಳಲಿಕ್ಕೆ ಇವತ್ತು ನಮ್ಮ ಡಾಕ್ಟರ್ ಶೈಲಾ ಇವರು ಉಪನ್ಯಾಸಕರು, ವಿಶ್ವವಿದ್ಯಾಲಯ ಕಾಲೇಜಿನ ಉಪನ್ಯಾಸಕರ ಡಾಕ್ಟರ್ ಶೈಲಾ ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನಗೆ ಕಳೆದ 10-15 ದಿವಸದಿಂದ ಈ ಕಾರ್ಯಕ್ರಮ ಮಾಡಬೇಕಂತೇಳಿ ನಾವು ಇಲ್ಲಿ ಬಂದು ಹಕ್ ಮತ್ತು ನಾನು ಇಲ್ಲಿ ಬಂದು ಕರೀಂರವರನ್ನು ಕೇಳಿಕೊಂಡಾಗ ತುಂಬ ಹೃದಯದಿಂದ ನಮಗೆ ಆಯ್ತು ಈ ಕಾರ್ಯಕ್ರಮ ಮಾಡಿ, ಏಕೆಂದರೆ ಅವರಿಗೆ ಗೊತ್ತುಂಟು ಹಬ್ಬಗಳ ಬಗ್ಗೆ ಅಂತೇಳಿ, ರಾಣಿ ಹಬ್ಬಕ್ಕೆ ಉತ್ಸವದ ಬಗ್ಗೆ ಕೂಡ ನಮಗೆ ಗೊತ್ತುಂಟು. ಅವರನ್ನು ಕೂಡ ನಮ್ಮ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಅಬ್ದುಲ್ ಕರೀಂ ಉಳ್ಳಾಲ್ರವರನ್ನು ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹೀರಾ ಶಾಂತಿ ಎಜುಕೇಶನ್ ಟ್ರಸ್ಟ್ನವರು ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಇವತ್ತು ಸನ್ಮಾನ್ಯ ಇಲ್ಲಿಯ ಸಂಚಾಲಕರು, ಹೀರಾ ಕಾಲೇಜಿನ ಮಹಿಳಾ ಕಾಲೇಜ್ ಸನ್ಮಾನ್ಯ ರಹಮತುಲ್ಲಾ ಸನ್ಮಾನ್ಯ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ನಮ್ಮ ಗೌರವ ಉಪಾಧ್ಯಕ್ಷರಾದ, ನಮ್ಮ ಮಾಜಿ ಮಗವರ ಸಂಘದ ಅಧ್ಯಕ್ಷರಾದ ಸದರಮಂಗರ್ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು. ಅದೇ ರೀತಿಯಲ್ಲಿ ಇಲ್ಲಿಯ ಪ್ರಿನ್ಸಿಪಾಲ್ರಾದ ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಫಾತಿಮಾ ಮೆಹರೂನ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಿಮ್ಮಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಬ್ಬಕ್ಕದ ಪ್ರಧಾನ ಕಾರ್ಯದರ್ಶಿಯವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ನಮ್ಮ ಧನಲಕ್ಷ್ಮಿ ಗಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಮ್ಮ ಹಾರ್ದಿಕವಾಗಿ ಸ್ವಾಗತ ಕೊಡ್ತೇನೆ. ಹಬ್ಬಕ್ಕ ಉತ್ಸವ ಸಮಿತಿಯ ದೇವಕಿ ಉಳ್ಳಾಲ್ರವರು ಉಪಾಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ನಮ್ಮ ಖಜಾಂಜಿಯರಾದ ನಮ್ಮ ಆನಂದಾಸೆಗಳಿಗೆ ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮಲ್ಲಿ ಇವತ್ತು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರನ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಸನ್ಮಾನ ಸ್ವೀಕರಿಸಿದ್ದಾರೆ. ಅದೇ ರೀತಿಯಲ್ಲಿ ಶ್ರೀಮತಿ ಉಷಾ ಮೇಡಮ್ ರವರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಸನ್ಮಾನ ಸ್ವೀಕರಿಸಿಕೆ ಇಲ್ಲಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಹಬ್ಬಕ್ಕ ಸಮಿತಿಯ ಪದಾಧಿಕಾರಿಗಳು, ವಿಶೇಷವಾಗಿ ಮಂಜುನಾಡಿ ಅವರಿದ್ದಾರೆ, ಅಲೆಬಕ್ಕನವರಿದ್ದಾರೆ, ಎಲ್ಲ ಹೆಣ್ಮಗ ಇದ್ದಾರೆ, ಹೆಂಗಸರಿದ್ದಾರೆ. ನಾನು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ. ಅದೇ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮದವರಿದ್ದಾರೆ. ನಾನು ವಿಶೇಷವಾಗಿ ಹೆಣ್ಮಕ್ಳಿಗೆ ಇವತ್ತು ಏನಿಲ್ಲಿ ಇದು ಪಾಠ ಅಂತ ಹೇಳಿಬೇಕು. ನಮ್ಮಲ್ಲಿ ಒಂದು ಪ್ರಶ್ನೆ ಉಂಟು, ಕೆಲವು ಸಲ ಪ್ರಶ್ನೆ ಕೇಳ್ತೇವೆ,
ನೀವು ಏನು ಓದಿ ಏನು ಕೇಳಿದ್ರ ಅಂತ ಪ್ರಶ್ನೆ ಕೇಳಲಿಕ್ಕುಂಟು. ಅದನ್ನು ನಾವು ಕೇಳ್ತೇವೆ, ಆದರೆ ಉತ್ತರ ಗೊತ್ತಿದ್ದವ್ರಿಗೆ ಮಾತ್ರ. ನಾನು ಈ ಮಾಧ್ಯಮ ಮಿತ್ರರವರು ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ಎಲ್ಲರೂ ನೀವು ಬಂದಿದ್ದೀರಿ. ನಮ್ಮ ಎಲ್ಲ ಶಾಲೆಯ ಸಂಬಂಧಪಟ್ಟ ಅಧ್ಯಾಪಕರವರು, ಮುಖ್ಯೋಪಾಧ್ಯಾಯರು, ನಿಮ್ಗೆಲ್ರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ದಿನಕರ ಉಳ್ಳಾಲ್ ಫ್ಯಾಮಿಲಿ ಅಂತೇಳಿ ನಿಮ್ಗೆ ಅನಾನಸ್ ಬೆಳೆಯುವಂತ ಕೆಲಸವನ್ನು ನೋಡ್ತಾ ಇದ್ದೇವೆ. ಅಲ್ಲೆಲ್ಲ ನೋಡಿ ಇದು ಮಾಡ್ತಾ ಇದ್ದೇವೆ. ನೋಡಿ ಅಲ್ಲಿ ಎಷ್ಟು ಚಂದಾಗಿ ನೋಡಿ ಇದೆ. ಮುಂಚೆ ರಬ್ಬರ್ ಗಿಡ ಇತ್ತು, ಈಗ ಅನಾನಸ್. ನಾವು ಕೃಷಿಕರು. ಅದಕ್ಕೆ ಹೇಳಿ ಕಾರಣ ಏನಂತ ಹೇಳಿದ್ರೆ, ನಾನೊಬ್ಬ ಕೃಷಿಕ ಅಂತ ಹೇಳಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೇನೆ. ಹಬ್ಬಕ್ಕೋಸ್ಕರ ಅಧ್ಯಕ್ಷ ನೆಲೆಯಲ್ಲಿ ಇವತ್ತು ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೇನೆ. ಆದ್ದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿದ ಕೂಡಲೇ ಯಶಸ್ವಿಯಾಗಲಿ ಅಂತ ಹೇಳಿಕೊಂಡು ನನ್ನ ಅಧ್ಯಕ್ಷ ಭಾಷಣ ಮುಗಿಸ್ತಾಗಿಬಿಡ್ತೇನೆ. ಆ ವ್ಯಕ್ತಿಯಾಗಿ ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇದ್ದಾರೆ. ಅವರು ಉತ್ಸವದ ಕುರಿತಾಗಿ ಪ್ರಾಸ್ತಾವಿಕವಾದ ಮಾತುಗಳನ್ನು ಆಡಬೇಕಾಗಿ ಕೂಡ ವಿಶೇಷವಾದಂತಹ ಮಧ್ಯಾಹ್ನದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ದಿನಕರ್ ಉಳ್ಳಾಲ್ ಅವರು ಯಾವಾಗ ಬಂದು ಮೈಕ್ ಹತ್ರ ನಿಂತರು ಆಗಲೇ ನಮ್ಮ ರಾಣಿ ಹಬ್ಬಕ್ಕ ಉಳ್ಳಾಲದಾದ್ಯಂತ ಪಸರಿಸ್ತಾಳೆ ಅಂತೇಳಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಸತ್ಯ. ಸ್ನೇಹಿತರೆ, ರಾಣಿ ಹಬ್ಬಕ್ಕಳ ಬಗ್ಗೆ ವಿಶೇಷವಾಗಿ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಚಿರಪರಿಚಿತರು. ಅದೇ ರೀತಿ ವಿಶೇಷ ಅಧ್ಯಯನದೊಂದಿಗೆ ಅವಳ ಚರಿತ್ರೆಯನ್ನ ಮತ್ತು ಅವಳ ಸಾಹಸವನ್ನ ಎಳೆಯಾಗಿ ಮುಂದಕ್ಕೆ ನಮ್ಮ ಉಪನ್ಯಾಸಕರು ತಮಗೆ ನೀಡಲಿಕ್ಕೆ ಇದ್ದಾರೆ. ನಮ್ಮ ಸಮಿತಿ ನಡೆದು ಬಂದಂಥ ದಾರಿಯನ್ನ ಈ ಒಂದು ತನ್ಮೂಲಕ ಪ್ರಸ್ತಾವನೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಗೆ ಈಗ ಬೆಳ್ಳಿ ಹಬ್ಬದ ಸಂಭ್ರಮ. ತಾವೆಲ್ಲ ಗಮನಿಸ್ತಾ ಇರ್ಬೋದು, ಈ ಒಂದು ಪರಿಸರದಲ್ಲಿ ತಾವೆಲ್ಲ ಚಿಕ್ಕದಿರುವಾಗಲೇ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಪ್ರತಿ ವರ್ಷ ಹಬ್ಬಕ್ಕ ಉತ್ಸವ ಉಳ್ಳಾಲದ ಅಲ್ಲಲ್ಲಿ ಆಗ್ತಾ ಇದೆ. ಕೊನೆಗೆ ತುಂಬಿಗೆ ಹೋಯಿತು, ಬೆಂಗಳೂರಿಗೆ ಹೋಯಿತು, ಡೆಲ್ಲಿಗೆ ಹೋಯಿತು, ಅಷ್ಟು ಕೇಳಿರ್ಬೋದು. ಹಬ್ಬಕ್ಕ ಉತ್ಸವ ಅಂತ ಹೇಳಿದ್ರೆ 2 ದಿವಸ ಡ್ಯಾನ್ಸು, ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಹಿತ್ಯ ಕಲೆಗೆ ಇರುವಂಥ ಒಂದು ವೇದಿಕೆ, ಒಂದಿಷ್ಟು ಜನ ವಿದ್ಯಾರ್ಥಿಗಳು ಬಂದಿರ್ಬೋದು, ಇನ್ನು ಕೆಲವರು ಇರಲಿ, ಎಲ್ಲ ಉತ್ಸವಗಳು ಬರ್ತಾ ಇದೆ, ಇದು ಒಂದು ಉತ್ಸವ ಅಂತ ಬಿಟ್ಟಿರ್ಬೋದು. ಯಾಕೆ ನಾನು ಈ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸ್ನೇಹಿತರೆ ನೀವೆಲ್ಲ ತಿಳ್ಕೊಳ್ಳಿ, ನಿಮ್ಮನ್ನ ನಾನು ರಾಣಿ ಹಬ್ಬಕ್ಕೆ ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿರುವಂಥ ಪ್ರತಿ ಸ್ತ್ರೀಯರಲ್ಲಿ ಕೂಡ ಅವಳ ಅಂಶ ಅಡಗಿದೆ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಈ ಪರಿಸರದಲ್ಲಿ ಉಳ್ಳಾಲದ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಮಹಿಳೆಯರು ಸ್ವಾಭಿಮಾನಿಗಳು, ಸ್ವಾವಲಂಬಿಗಳಾಗಿ ಹೆಚ್ಚಾಗಿ ಸಮಾಜದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರು ಅಂತೇಳಿ ಇವತ್ತು ಇತಿಹಾಸವನ್ನ ತೆಗೆದು ನೋಡಿದ್ರೆ ಅದು ರಾಣಿ ಹಬ್ಬಕ್ಕ. ಪೋರ್ಚುಗೀಸರ ವಿರುದ್ಧ ನಂತರ ನಿಮಗೆ ಹೇಳ್ತಾರೆ, ಉಳ್ಳಾಲಕ್ಕೆ ಪ್ರಪ್ರಥಮ ಬಾರಿಗೆ ತನ್ನವರಿಂದಲೇ ದೂಷಣೆ ಪಟ್ಕೊಂಡು ಅಂಥ ಒಂದು ರಾಣಿ ಹಬ್ಬಕ್ಕಳು ಇವತ್ತು ಇತಿಹಾಸದ ಪುಟಗಳಲ್ಲಿ ಯಾವುದೋ ಗ್ರಂಥಾಲಯಗಳಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ. ನಮ್ಮ ಭಾರತ ಬಿಟ್ಟು ಬೇರೆ ಕಡೆ ಸಿಗ್ತದೆ. ಆ ಸಂದರ್ಭದಲ್ಲಿ ಈಗಾಗಲೇ ದಿನಕರಣ್ಣ ಹೇಳಿದಾಗೆ ನಮ್ಮ ಸಮಿತಿಯ ಸ್ವಾಗತಾಧ್ಯಕ್ಷರು ಆಗಿನ ಸನ್ಮಾನ್ಯ ಶಾಸಕರಾದಂಥ ಜಯರಾಮ್ ಶೆಟ್ಟಿ ಅವರು ಇರ್ಬೋದು, ಇದ್ದಿನೊಬ್ಬರು ಇರ್ಬೋದು, ಸಾಹಿತಿಗಳಿರ್ಬೋದು, ದಿನಕರಣ್ಣ ಇರ್ಬೋದು, ವಿಶೇಷವಾಗಿ ಇವರ ತಂಡ ಒಂದು ಕಲ್ಪನೆಯನ್ನ ಮಾಡುತ್ತೆ. ರಾಣಿ ಹಬ್ಬಕ್ಕಳು ಇವತ್ತು ಇತಿಹಾಸದಲ್ಲಿ ಉಳಿಲಿಕ್ಕೆ ನಿಜವಾಗಿ ಸ್ವಾಭಿಮಾನದಿಂದ ಹೇಳಿಕೊಳ್ತೇವೆ. ಇವತ್ತು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಕೂಡ ಒಂದು ಪ್ರಪ್ರಥಮ ಕಾರಣ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಪ್ರಾರಂಭದ ಈ ಒಂದು ಹಬ್ಬಕ್ಕ ಉತ್ಸವ 1997ರಲ್ಲಿ ಉಳ್ಳಾಲದ ಭಾರತ ಹೈಸ್ಕೂಲಲ್ಲಿ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಈಗ ನೀವೇನಿದ್ದೀರ ಅಲ್ಲಲ್ಲಿ ಉಪದ್ರ ಮಾಡಿಕೊಂಡು ಅದೇ ರೀತಿ ನಾವು ಕೂಡ ಸ್ಟೂಡೆಂಟ್ಗಳಾಗಿರುವಂಥದ್ದು. ನಾನು ಮೊನ್ನೆ ಕೂಡ ಉಲ್ಲೇಖ ಮಾಡಿದೆ, ನಾನು ಆ ಸಂದರ್ಭದಲ್ಲಿ PUCಯಲ್ಲಿರುವಂಥದ್ದು. ಬೇರೆ ಬೇರೆ ಸಾಂಸ್ಕೃತಿಕ ಉತ್ಸವದ ಜೊತೆಗೆ ಅಗ್ರಗಣ್ಯರನ್ನ ಸೇರಿಸಿಕೊಂಡು ಈ ಉತ್ಸವ ಮೊದಲನೆಯ ಉತ್ಸವಕ್ಕೆ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಬರ್ತಾರೆ. ಅದರ ಜೊತೆಯಲ್ಲಿ ಸನ್ಮಾನ್ಯ ವಿವೇಕ್ ರೈ ಅವರ ಮಾರ್ಗದರ್ಶನದಲ್ಲಿ ದಿನಕರಣ್ಣವರ ತಂಡ ಆ ಸಂದರ್ಭದಲ್ಲಿ ಯಾರೂ ಕೂಡ ಈ ಉತ್ಸವಕ್ಕೋಸ್ಕರ ಯಾವುದೇ ಒಂದು ರೀತಿಯ ಅನುದಾನ ಸಿಕ್ಕಿರುವುದಿಲ್ಲ. ಪ್ರತಿ ಮನೆ ಈ ತೊಕ್ಕೊಟ್ಟಲ್ಲಿರುವಂಥ ಅಂಗಡಿಗಳಲ್ಲಿ
ಕಾಡಿ ಬೇಡಿ ಈ ಉತ್ಸವ ಸಮಿತಿಯನ್ನು ಉಳಿಸಿದಂಥ ಕೀರ್ತಿ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ಇದೆ ನಮ್ಮ ಉತ್ಸವ ಸಮಿತಿದು. ಆ ಸಂದರ್ಭದಲ್ಲಿ 10 ರೂಪಾಯಿ ಕೊಡಬೇಕಿದ್ರು ಕೂಡ ಯಾರು ಹಬ್ಬಕ್ಕ ಅಂತ ಕೇಳಿದಂಥದ್ದಿದೆ. ನಮ್ಮ ದಿನಕರಣ್ಣ ಇದರಲ್ಲಿ ನಾನು ಯಾಕೆ ಅವರನ್ನು ಪ್ರತಿ ರೀತಿ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ಹೇಗೆ ನಮ್ಮ ಬಾಡಿಗೆ ಒಂದು ಬ್ಯಾಕ್ ಬೋನ್ ಬೇಕಾ, ಈ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಬೆನ್ನೆಲುಬಾಗಿ ಚಾಲೆಂಜ್ ಆಗಿ ಆ ಸಂದರ್ಭದಲ್ಲಿ ತಗೊಂಡು ನಮ್ಮೆಲ್ಲ ಹಿರಿಯರನ್ನು ಒಟ್ಟುಗೂಡಿಸಿ ಪ್ರತಿ ವರ್ಷ 2 ದಿವಸದ ಒಂದು ಹಬ್ಬಕ್ಕ ಉತ್ಸವವನ್ನು ನಮ್ಮ ವಿಧಾನಸಭಾ ಕ್ಷೇತ್ರದ ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಸಮಿತಿ ಮಾಡಿಕೊಂಡು ಬಂದಿದೆ. ಕೇವಲ ಉತ್ಸವದಲ್ಲಿ ಕಲೆ, ಸಾಹಿತ್ಯ, ನೃತ್ಯ ಮಾತ್ರ ಇರಲಿಲ್ಲ. 2 ಜನ ವೀರ ಮಹಿಳೆಯರನ್ನ, ಅವರು ಸಾಹಿತ್ಯ ಕ್ಷೇತ್ರದಲ್ಲಿರ್ಬೋದು ಅಥವಾ ಕಲಾ ಕ್ಷೇತ್ರದಲ್ಲಿರ್ಬೋದು ಅಥವಾ ಏನೂ ವಿದ್ಯೆ ಇಲ್ಲದೆ ಅನುಭವದ ನಾಟಿ ವೈದ್ಯ ಆಗಿರ್ಬೋದು ಅಥವಾ ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು, ಯಾವ ಮಹಿಳೆ ಸಾಧನೆಯನ್ನು ಮಾಡಿದ್ದಾರೆ ಅಂತ ಮಹಿಳೆಯರಿಗೆ 2 ಮಹಿಳೆಯರನ್ನು ಗುರುತಿಸಿ ಅವರಿಗೆ ಪುರಸ್ಕಾರ ಮತ್ತು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತದೆ. ಕೇವಲ ಪುರಸ್ಕಾರ ಪ್ರಶಸ್ತಿ ನಾವು ಫಲಕವನ್ನು ಕೊಡುವುದು ಮಾತ್ರ ಅಲ್ಲ, ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅವರಿಗೆ ನಗದು ರೂಪದ ಇವತ್ತು ಆ ಪುರಸ್ಕಾರ ಪ್ರಶಸ್ತಿಗಳು ರಾಜ್ಯ ಮಟ್ಟದ ಪ್ರಶಸ್ತಿಗಳಾಗಿ ನಮ್ಮ ಹಿರಿಯಕ್ಕರ ಮನೆ ಬಾಗಿಲಲ್ಲಿ ಮತ್ತು ಅವರಿಗೆ ಎಲ್ಲಿ ಹೋದರೂ ಕೂಡ ರಾಜ್ಯ ಪ್ರಶಸ್ತಿ ವೀರರಾಣಿ ಹಬ್ಬಕ್ಕ ಉತ್ಸವದ ಒಂದು ಪ್ರಶಸ್ತಿಯನ್ನು ಪಡೆದವರಂತ ಉಲ್ಲೇಖ ಮಾಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಸಮಿತಿ ಈಗಾಗಲೇ ಹೇಳಿದಾಗೆ ನಾವೆಲ್ಲ ಆಗ ಕಿರಿಯರಾಗಿದ್ದೆವು. ಹಿರಿಯರೆಲ್ಲ ಈ ರೀತಿಯ ಒಂದು ಉತ್ಸವವನ್ನು ನಡೆಸ್ಕೊಂಡು ಬರಬೇಕಿದ್ರೆ ಸನ್ಮಾನ್ಯ ಯಡಿಯೂರಪ್ಪರವರು ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ದಿನಕರಣ್ಣ ಇರ್ಬೋದು, ಸನ್ಮಾನ್ಯ ಜಯರಾಮ್ ಶೆಟ್ಟಿ ಇರ್ಬೋದು, ನಮ್ಮ ಇಡೀ ಎಲ್ಲ ಹಿರಿಯರ ತಂಡ ಹೋಗಿ ನಮ್ಮ ಉತ್ಸವ ಸಮಿತಿಗೆ ಸರ್ಕಾರದ ಅನುದಾನ ಬೇಕು ಅಂತ ಕೇಳ್ತಾರೆ. ಬಹಳಷ್ಟು ಭಿನ್ನಾಭಿಪ್ರಾಯಗಳು ಬರ್ತದೆ. ಆದರೆ ಸರ್ಕಾರ ಇದನ್ನ ಒಪ್ಪಿಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರದ ಒಂದು ನೇತೃತ್ವದಲ್ಲಿ ಈ ಉತ್ಸವ ಸಮಿತಿ ನಡೀಲಿ ಅಂತ ಹೇಳಿ ನಮ್ಮ ಸಮಿತಿಗೆ ಒಂದು 4 ವರ್ಷ ನಿರಂತರವಾಗಿ ಸರ್ಕಾರದ ಅನುದಾನ ಬರ್ತಾ ಇತ್ತು. ಅನುದಾನದ ಜೊತೆಗೆ ಬೇಕಾದಷ್ಟು ಕೇಳಿ ಕೂಡ ಇದ್ದೆವು. ಸುಮಾರು 30 ಲಕ್ಷ ತನಕ ಬಂತು. ಆದರೆ ಮಧ್ಯದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ಬಿರುಕುಗಳಿಂದ ಸರ್ಕಾರ ನಮಗೆ ಅನುದಾನವನ್ನು ಕೊಡುವುದನ್ನು ನಿಲ್ಲಿಸಿತು. ಆದರೆ ಹಬ್ಬಕ್ಕ ಉತ್ಸವ ಸಮಿತಿ ಹಬ್ಬಕ್ಕನನ್ನ ಬಿಡಲಿಲ್ಲ, ಹಬ್ಬಕ್ಕ ಉತ್ಸವವನ್ನು ಕೈ ಬಿಡಲಿಲ್ಲ. ಮತ್ತೆ ಅದೇ ರೀತಿಯಲ್ಲಿ ನಾವೆಲ್ಲ ಸಂಘಟಿತರಾಗಿ ಬೇರೆ ಬೇರೆ ರೀತಿಯ ಅನುದಾನದ ಮೂಲಕ ದಾನಿಗಳ ನೆರವಿನಿಂದ ಕೊರೋನಾದಂಥ ಮಹಾಮಾರಿಯ ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಿರ್ಬೋದು ಸ್ನೇಹಿತರೆ, ಕೊರೋನಾ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ದುಡ್ದಂತಹ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ವರ್ಕರ್ಸ್ ಇರ್ಬೋದು, ನಮ್ಮ ಉಳ್ಳಾಲ ನಗರಸಭೆಯ ನಿಮ್ಮ ಡಿ ಗ್ರೂಪಿಂದ ಅಲ್ಲಿ ಕೆಲಸ ಮಾಡಿದಂಥ ಎಲ್ಲ ಸೇವಕರನ್ನ ಕೂಡ ಗೌರವಿಸಿ ಅವರಿಗೆ ನಗದಿನ ಮೂಲಕ ಅವರನ್ನ ಸನ್ಮಾನಿಸಿ ಅವರಿಗೆ ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿ ಅಂಥ ಒಂದು ಸಂದರ್ಭದಲ್ಲಿ ಕೂಡ ಸಾಮಾಜಿಕ ಕಳಕಳಿಯನ್ನು ಮೆರೆದಿದೆ. ಕೇವಲ ಕಲೆ ಸಾಹಿತ್ಯ ನಾನು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಹಬ್ಬಕ್ಕನ ಬಗ್ಗೆ ಯಾರಾದರೂ ನಿಮ್ಮಂಥ ವಿದ್ಯಾರ್ಥಿಗಳು ಸ್ಟಡಿ ಮಾಡಬೇಕಿದ್ರೆ ಯಾವುದೇ ಒಂದು ಪ್ರೊಫೆಸರ್ಗಳಾಗಲಿ ಅಥವಾ ನಮ್ಮ ಒಂದು ಸಾಧನೆಯಿಂದ ಒಂದು ಪುಸ್ತಕ ಸಿಗ್ತಾ ಇಲ್ಲ. ಇವತ್ತು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಹಬ್ಬಕ್ಕ ಸಂಕತನ ಎಂಬ ಗ್ರಂಥವನ್ನ ಕೂಡ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಇವತ್ತು ನಿಮಗೆ ಯೂನಿವರ್ಸಿಟಿಗಳಲ್ಲಿ ಮತ್ತು ಸಂಬಂಧಪಟ್ಟಲ್ಲಿ ಕೆಲವರಲ್ಲಿ ಸಿಗ್ತದೆ. ಇವತ್ತು ಹಬ್ಬಗಳ ಬಗ್ಗೆ ಏನಾದರೂ ನಾವು ಗಮನ ಹರಿಸ್ಬೇಕಂತ ಹೇಳಿದ್ರೆ ನಮಗೆ ಇರುವಂಥ ಪುಸ್ತಕ ಅದು ಹಬ್ಬಕ್ಕ ಸಂಕತನ. ಅದರ ನೆರವಿನಿಂದ ಮೊನ್ನೆ ತಾನೇ ನಾವೆಲ್ಲ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಗಳಿಗೆಯಲ್ಲಿ TV9 ಅವರು ಮಾಡಿದಂಥ ಕಿರುಚಿತ್ರಕ್ಕೆ ಕೂಡ ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ಅಧ್ಯಕ್ಷರು ವಿಶೇಷವಾದಂಥ ಹಬ್ಬಗಳು ನಡೆದು ಬಂದ ದಾರಿ, ಅವಳು ಯಾವ ರೀತಿ ಹೋರಾಟ ಮಾಡ್ತಾ ಇದ್ಲು, ಎಲ್ಲೆಲ್ಲ ಓಡಾಡ್ತಾ ಇದ್ಲಿ, ಕಥೆಗಳೆಲ್ಲ ಮತ್ತೆ ಬಹಳ ಚೆನ್ನಾಗಿದೆ. ಬಿಕಾಸ್ ಶಿ ಈಸ್ ಅ ಇನ್ಸ್ಪಿರೇಷನ್ ಲೇಡಿ. ನಮ್ಮ ಬದುಕಿಗೆ ನಿಮ್ಗೆ ಏನಾದರೂ ಟರ್ನಿಂಗ್ ಪಾಯಿಂಟ್ ಬೇಕು ಅಂತ ಹೇಳಿದರೆ ಮತ್ತೆ ಮೇಡಮ್ ಹೇಳುವುದನ್ನು ಚೆನ್ನಾಗಿ ಕೇಳಿ. ನೀವು ನಿಮ್ಮಷ್ಟಕ್ಕೆ ಮಾತಾಡಿದರೆ ನೀವು ಕಲಿತು ನಿಮ್ಮ ವಿದ್ಯೆಯನ್ನು ಪಡ್ಕೊಂಡು ಹೋಗ್ಬೋದು. ಆದರೆ ಬದುಕನ್ನು ನೀವು ಕಲಿಬೇಕಿದ್ರೆ ಹಬ್ಬಕ್ಕಳ ಕಥೆಯನ್ನು ಗಮನವಿಟ್ಟು ಕೇಳಿ. ಅಧ್ಯಕ್ಷರು ಆಗಲೇ ಹೇಳಿದಾಗೆ ಅವರು ಉಪನ್ಯಾಸ ಕೊಟ್ಟ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನು ನಮ್ಮ ಅಧ್ಯಕ್ಷರು ಕೇಳ್ತಾರೆ. ಸಾಧ್ಯವಾದರೆ ಅವರಿಗೆ ಒಳ್ಳೆಯ ಒಂದು ಬಹುಮಾನವನ್ನು ಕೂಡ ಕೊಡ್ತಾರೆ. ವಿಶೇಷವಾಗಿ ನಮಗೆಲ್ಲ, ನಾನು ಇಡೀ ಶಾಲೆಯ ಮ್ಯಾನೇಜ್ಮೆಂಟ್ಗೆ, ನನಗಿದು 4ನೇ ವೇದಿಕೆ ಈ ಹಿರಾ ಒಂದು ಕಾಲೇಜು, ಪ್ರತಿ ಸಲ ಬೇರೆ ಬೇರೆ ವಿಚಾರಗಳಲ್ಲಿ ತಮ್ಮ ಆಶೀರ್ವಾದದಿಂದ ಬಂದಿದ್ದೇನೆ. ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿ ಪ್ರತಿ ವರ್ಷ ನಿವೃತ್ತ ಶಿಕ್ಷಕರನ್ನ ಅಭಿನಂದನೆಯನ್ನ ಮಾಡುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆಯ ಒಂದು ಪರ್ವದಲ್ಲಿ ತಿಂಗಳಲ್ಲಿರೋದ್ರಿಂದ ಇವತ್ತು 2 ಶಿಕ್ಷಕರನ್ನು ಅಭಿನಂದಿಸ್ತದೆ. ಅವರ ಸೇವೆಗೆ, ಅವರ ನಿಸ್ವಾರ್ಥವಾದಂಥ ಸೇವೆಯನ್ನು ಗುರುತಿಸಿ ನಮ್ಮಲ್ಲಿ ಬಹಳಷ್ಟು ಜನ ನಿವೃತ್ತ ಶಿಕ್ಷಕಿಯರು ಇರುವಂಥದ್ದು, ಶಿಕ್ಷಕರುಗಳು ಕೂಡ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಕಳೆದ ಸಲ ಗುರುತಿಸಲಾಗಿದೆ. ಈ ರೀತಿಯೆಲ್ಲ ನಮ್ಮ ಉತ್ಸವ ಸಮಿತಿ ಕೇವಲ ಉತ್ಸವಕ್ಕೆ ಸೀಮಿತವಾಗಿರದೆ ಸಾಮಾಜಿಕವಾಗಿ ಹಸಿರು ಕ್ರಾಂತಿ ಇರ್ಬೋದು, ಸ್ವಚ್ಛ ಭಾರತ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸಿ ಬರ್ತಾ ಇದೆ.
ಅಧ್ಯಕ್ಷರ ನೇತೃತ್ವದಲ್ಲಿ ಸ್ವಾಗತಾಧ್ಯಕ್ಷರ ಒಂದು ಸಹಕಾರದೊಂದಿಗೆ ನಮ್ಮ ಇಡೀ ತಂಡ, ಯಾರು ಕೂಡ ಇಲ್ಲಿ ನಾವು ಮೇಲೆ ಕೂತಂತ ಪದಾಧಿಕಾರಿಗಳು ಮಾತ್ರ ಅಲ್ಲ, ಇವತ್ತು ಉಳ್ಳಾಲದಲ್ಲಿ ಜಾಗೃತವಾಗಿ ವೀರರಾಣಿ ಅಬ್ಬಕ್ಕಳ ಹೆಸರು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಬೇಕಿದ್ರೆ ಮಕ್ಕಳೇ, ಮುಂದಿನ ದಿನಗಳಲ್ಲಿ ನೀವು ಅಬ್ಬಕ್ಕಳ ಬಗ್ಗೆ ಒಂದಷ್ಟು ಅವಳ ಸಾಹಸಗಳನ್ನು ಮೈಗೂಡಿಸ್ಕೊಳ್ಬೇಕು, ಅವಳ ಬಗ್ಗೆ ಕಥೆಗಳನ್ನು ಕವನಗಳನ್ನು ಬರಿಬೇಕು. ಅದರ ಜೊತೆಯಲ್ಲಿ ಇವತ್ತು ಯೂನಿವರ್ಸಿಟಿಯಲ್ಲಿ ವೀರರಾಣಿ ಅಬ್ಬಕ್ಕ ಅಧ್ಯಯನ ಪೀಠ ಮಾಡಿದೆ ಅಂತ ಹೇಳಿದ್ರೆ ಕೂಡ ಅದು ಕೂಡ ನಮ್ಮ ಉತ್ಸವ ಸಮಿತಿಗೆ, ನಾನು ನಮ್ಮ ದಿನಕರಣ್ಣ ಅದರ ಸದಸ್ಯರಾಗಿದ್ದೇವೆ. ಅಧ್ಯಯನ ಪೀಠದ ಒಂದು ನೇತೃತ್ವದಲ್ಲಿ ಕೂಡ ಇಂಥ ಉಪನ್ಯಾಸಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅಬ್ಬಕ್ಕಳ ಈ ಒಂದು ಪಾಠ್ಯವು ಕೂಡ ಬರುವಂತಹ ಒಂದು ನಿರೀಕ್ಷೆಗಳು ಕೂಡ ಇದೆ. ಈಗಾಗಲೇ ಅದಕ್ಕೆ ಬೇಕಾದಂತಹ ಒಂದು ಕಾರ್ಯ ಕೂಡ ಪ್ರವೃತ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತಾ, ಅಮೃತ ಮಹೋತ್ಸವದ ವೇಳೆಯಲ್ಲಿ ವೀರರಾಣಿ ಅಬ್ಬಕ್ಕಳನ್ನ ಪೋರ್ಚುಗೀಸರು ಸಿಂಪಿಲಿ ಬೆಂಕಿ ರಾಣಿ, ಕರಿಮೆಣಸಿನ ರಾಣಿ ಅಂತ ಹೇಳ್ತಾ ಇದ್ದಾರಂತೆ. ಹಾಗೆ ಹಿರಾ ಕಾಲೇಜಿನಿಂದ ಅಂತಹ ಬೆಂಕಿ ರಾಣಿಗಳು ಸ್ವಾಭಿಮಾನದ ಕೆಚ್ಚೆದೆಯಿಂದ ತಮ್ಮ ಬದುಕನ್ನು ರೂಪಿಸುವಂಥ ಶಕ್ತಿಯನ್ನ ಆ ಭಗವಂತ ಕೊಡ್ಲಿ. ನಿತ್ಯ ನಿರಂತರವಾಗಿ ನಮ್ಮ ಸಂಸ್ಥೆಯ ಜೊತೆ, ಯಾಕಂತ ಹೇಳಿದ್ರೆ ಮತ್ತೊಂದೇ ಮಾತನ್ನು ಉಲ್ಲೇಖ ಮಾಡ್ತೇನೆ, ನಮ್ಮ ಉತ್ಸವ ಸಮಿತಿಯಲ್ಲಿ ಬೇರೆ ಬೇರೆ ರಾಜಕೀಯ ಪಾರ್ಟಿಗಳಿದ್ರು ಕೂಡ ಇಷ್ಟರವರೆಗೆ ಆ ರಾಜಕೀಯವನ್ನು ಒಳಗೆ ತರದೆ, ಯಾವುದೇ ಜಾತಿ ಧರ್ಮಗಳನ್ನು ಒಳಗೆ ತರದೆ, ಕೇವಲ ವೀರರಾಣಿ ಅಬ್ಬಕ್ಕಳಿಗೋಸ್ಕರ ಸೇವೆಯನ್ನ ಮಾಡುತ್ತಾ ನಮ್ಮ ಜಯರಾಮಣ್ಣ ಯಾವಾಗಲೂ ಅವರ ಮಾತಲ್ಲಿ ಹೇಳ್ತಾರೆ, ಏರ್ಪೋರ್ಟಿಗೆ ಹೆಸರಾಗಬೇಕು, ನಮ್ಮ ರೈಲ್ವೆ ಸ್ಟೇಷನ್ಗೆ ಹೆಸರಾಗಬೇಕು, ಬಂದರಿಗೆ, ಈ ರೀತಿ ಹೋರಾಟವನ್ನು ಕೂಡ ಮಾಡ್ತಾ ನಮ್ಮ ಸಮಿತಿ ಮುಂದುವರಿತಾ ಇದೆ. ಇದಕ್ಕೆಲ್ಲ ಕೂಡ ಮುಂದಿನ ಯುವಜನಾಂಗದ ಸಪೋರ್ಟ್ ಇರಲಿ, ನಿಮ್ಮೆಲ್ಲರ ಸ್ಫೂರ್ತಿ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಹೆಸರು ಧನಲಕ್ಷ್ಮಿ, ಧನ ಸಂಪತ್ತು, ಸಂಪತ್ತಿನ ಲಕ್ಷ್ಮಿ. ಹಣ ಉಂಟ ಇಲ್ವೋ ಗೊತ್ತಿಲ್ಲ ನನಗೆ, ಆದರೆ ಅವರು ಧ್ವನಿ ಲಕ್ಷ್ಮಿ. ಅವರ ಕಂಠ ಇದೆಯಲ್ಲ, ಕಂಚಿನ ಕಂಠ, ಅವರಿಗೆ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ಉದ್ಘಾಟನೆ, ಇಂದಿನ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಕೆ ಜಯರಾಮ್ ಶೆಟ್ಟಿ, ಮಾಜಿ ಶಾಸಕರು ಮತ್ತು ಸ್ವಾಗತಾಧ್ಯಕ್ಷರು. ಗಿಡಕ್ಕೆ ಗೊಳಿಸುವಂಥ ಉದ್ಘಾಟನಾ ಕಾರ್ಯಕ್ರಮ. ಶಿಕ್ಷಕರ ದಿನಾಚರಣೆ ಅಂಗವಾಗಿ ಈ ಕಾಲೇಜಿನಲ್ಲಿ ಅಬ್ಬಕ್ಕ ಉತ್ಸವ ಸಮಿತಿಯ ವತಿಯಿಂದ ಅಬ್ಬಕ್ಕಳ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. 5ನೇ ತಾರೀಕು ಶಿಕ್ಷಕರ ದಿನಾಚರಣೆ ಆಗಬೇಕಿತ್ತು. ಬೇರೆ ಬೇರೆ ಕಾರಣಗಳಿಂದ ಈ ಶಾಲೆಯಲ್ಲಿ 10ನೇ ತಾರೀಕಿಗೆ ನಾವು ಇದನ್ನು ಒಟ್ಟಾಗಿದ್ದುಕೊಂಡು ನಾವು ಆಚರಿಸ್ತಾ ಇದ್ದೇವೆ. ದೇಶ ಪ್ರೇಮಕ್ಕೆ ಇನ್ನೊಂದು ಹೆಸರು ಅಬ್ಬಕ್ಕ. ಆವಾಗ ಧನಲಕ್ಷ್ಮಿ ಗಟ್ಟಿಯವರು ಯಡಿಯೂರಪ್ಪರ ಬಗ್ಗೆ ಉಲ್ಲೇಖ ಮಾಡಿದರು. ನನಗೆ ಸರಿ ನೆನಪಿದೆ, 2008ನೇ ಇಸವಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು 1997ರಲ್ಲಿ ಅಬ್ಬಕ್ಕ ಉತ್ಸವ ಮಾಡಿದ್ದೇವೆ. ಸಾರ್ವಜನಿಕರಿಂದ ಧನ ಸಂಗ್ರಹ ಮಾಡಿಕೊಂಡು ಉತ್ಸವ ಮಾಡೋದು ಬಹಳ ಕಷ್ಟ ಆದ್ದರಿಂದ ಸರ್ಕಾರದ ಹತ್ರ ಹೋದಾಗ ಯಡಿಯೂರಪ್ಪರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದರು. ಅಲ್ಲ, ನೀವು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ಆಧಾರದಲ್ಲಿ ಹೇಳ್ತಾ ಇದ್ದೀರಿ ಅಂತ ನನ್ನ ಹತ್ರ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಮಹಾತ್ಮ ಗಾಂಧಿ ಇದ್ದಾರೆ, ಅವರನ್ನು ನಾವು ಹೇಗೆ ನೆನಪಿಟ್ಕೊಳ್ತೇವೆ ಅಂತೇಳಿ ಅಸಹಕಾರ ಚಳವಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1920ನೇ ಇಸವಿಯಿಂದ ಆಗಿತ್ತು. ಹಾಗೆಯೇ ಅಬ್ಬಕ್ಕಳು ಪೋರ್ಚುಗೀಸರಿಗೆ ಕರ ನಿರಾಕರಣೆ, ಯಾವುದೇ ಅವರ ಅಂಗಡಿಗೆ ಮಳಿಗೆಗಳಿಗೆ ಈ ಊರಿನ ಉತ್ಪನ್ನಗಳನ್ನು ನಾವು ಹಾಕಬಾರದು, ಮತ್ತು ಅವರ ಅಂಗಡಿಯಿಂದ ಅವರ ಮಳಿಗೆಯಿಂದ ನಾವು ಏನನ್ನ ತೆಗೆದುಕೊಳ್ಳಬಾರದು, ಅಸಹಕಾರ ಅಂತ ಹೇಳಿದರೆ ಆ ಥರದಲ್ಲಿ. ಆದ್ದರಿಂದ ಇಲ್ಲೆಲ್ಲ ಇವತ್ತು ಮಹಾತ್ಮ ಗಾಂಧಿಯವರೆಲ್ಲ ಇತ್ತೀಚಿನ ವರ್ಷಗಳಾದರೆ 500-600 ವರ್ಷಗಳ ಹಿಂದಿನೇ ಅಬ್ಬಕ್ಕಳು ಅಸಹಕಾರ ಚಳವಳಿಗೆ ನಾಯಕತ್ವ ಕೊಟ್ಟವಳು. ಆದ್ದರಿಂದ ಅಬ್ಬಕ್ಕಳು ಈ ಪ್ರದೇಶದಲ್ಲಿ ಚಿರಸ್ಥಾಯಿಯಾಗಿ ಇರುವಂಥ ವಿಚಾರ. ಆ ದೃಷ್ಟಿಯಲ್ಲಿ ನಾವು ಹಬ್ಬಗಳನ್ನು
ನೆನೆಸ್ತಾ ಇದ್ದೇವೆ. ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಇತಿಹಾಸಕಾರರು ನೆನಪಿಟ್ಕೊಳ್ತಾ ಇದ್ದಾರೆ. ಈ ಇತಿಹಾಸಕಾರರು ಒಟ್ಟು ಈ ನಮ್ಮ ಪ್ರದೇಶದಲ್ಲಿ, ಈ ದೇಶದಲ್ಲಿ ಸುಮಾರು 562 ರಾಜರುಗಳನ್ನು ನೆನಪಿಟ್ಕೊಂಡಿದ್ದಾರೆ, ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಇಂಥವರೆಲ್ಲ ನಮ್ಮ ಒಟ್ಟು ಸ್ವಾತಂತ್ರ್ಯ ದಿನಾಚರಣೆ, ಒಟ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಲ್ಲಿ ರಾಜರುಗಳು. ಅವರಲ್ಲಿ ಪ್ರಪ್ರಥಮವಾಗಿ ಉಳ್ಳಾಲದ ವೀರರಾಣಿ ಅಬ್ಬಕ್ಕ 500 ಕ್ರಿಸ್ತ ಶಕ 545ರಲ್ಲಿ ಅವಳು ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ನಾವಿವತ್ತು ಯಾರನ್ನೆಲ್ಲ ನೆನಪಿಸ್ತಾ ಇದ್ದೇವೆ? ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಈ ಥರ ಎಲ್ಲರನ್ನ ನಾವು ನೆನಪಿಸಿಕೊಳ್ಳುವ ದೃಷ್ಟಿಯಲ್ಲಿ ಇವತ್ತು ನಾವು 1997ರಿಂದ ಈ ಉಳ್ಳಾಲ ಪ್ರದೇಶವನ್ನು ಆಳಿ ಪೋರ್ಚುಗೀಸರ ವಿರುದ್ಧ ಸಿಡಿದು ನಿಂತು ಅವರನ್ನು ಸೋಲಿಸಿ ಈ ದೇಶವನ್ನಕ್ಕೆ ಒಂದು ಹೆಸರು ತಂದವಳು ಅಬ್ಬಕ್ಕಳು. ಅವಳನ್ನು 1997ನೇ ಇಸವಿಯಿಂದ ತುಳು ಸಾಹಿತ್ಯ ಅಕಾಡೆಮಿ ಅವರು ತಮ್ಮ ಹತ್ರ ಬಂದು, ನೀವು ಅಬ್ಬಕ್ಕಳನ್ನು ನೆನೆಸಿ, ಉಳ್ಳಾಲ ಅಂದರೆ ಅಬ್ಬಕ್ಕ, ನಿಮ್ಮ ಈ ಕ್ಷೇತ್ರ ಉಳ್ಳಾಲ, ಆದ್ದರಿಂದ ನಾವು ಈ ದೃಷ್ಟಿಯಿಂದ ಅಬ್ಬಕ್ಕಳ ಉತ್ಸವವನ್ನು ಇವತ್ತು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅಬ್ಬಕ್ಕಳ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ 2 ವಿಚಾರ. ಇವತ್ತು ನಮ್ಮದು ಜಾತ್ಯತೀತ ದೇಶ. ಬೇರೆ ಬೇರೆ ಯಾವುದೇ ವಿವಿಧ ಪಾರ್ಟಿಗಳು, ವಿವಿಧ ಸಂಘಟನೆಗಳು ಒಟ್ಟಾಗಿದ್ದುಕೊಂಡು ಯಾರು ಹೆಚ್ಚು ಮತ ಪಡ್ಕೊಳ್ತಾರೆ ಆ ಪಾರ್ಟಿ ಈ ದೇಶವನ್ನು ಆಳ್ತಾ ಇದೆ. ಆದರೆ ಅಬ್ಬಕ್ಕಳ ಕಾಲದಲ್ಲಿ ಇವತ್ತಿನ ಏನು ನಾವು ಜಾತ್ಯತೀತ ಮನೋಭಾವ ಉಂಟು ಆವಾಗಲೇ ಇತ್ತು. ಇಲ್ಲಿ ಅಬ್ಬಕ್ಕಳ ಆಡಳಿತ ಕಾಲದಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಸಮಾನವಾಗಿ ಕೈ ಜೋಡಿಸಿದ್ರು. ಅವರನ್ನು ಒಟ್ಟಾಗಿದ್ದುಕೊಂಡು ತೆಗೆದುಕೊಂಡು ಇಲ್ಲಿ ಹಿಂದೂಗಳಲ್ಲಿ ಚೆನ್ನಮರಕಾರ ಮತ್ತು ಮುಸ್ಲಿಮರಲ್ಲಿ ಕುಟ್ಟಿಪೋಕರೆ ಇವರಿಬ್ಬರನ್ನ ಒಟ್ಟಾಗಿ ತೆಗೆದುಕೊಂಡು ಜತೆಯಾಗಿದ್ದುಕೊಂಡು ಆಳ್ವಿಕೆ ಮಾಡಿದಂಥ ಒಂದು ಉದಾಹರಣೆ ಇತಿಹಾಸದಲ್ಲಿ ನಮಗೆ ಕಂಡು ಬರುವಂಥದ್ದು. ಆ ದೃಷ್ಟಿಯಲ್ಲಿ ನಾವು ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ಮಹಿಳೆಯನ್ನು ನಾವು ನೆನಪಿಸಿಕೊಳ್ಳುವಂಥದ್ದು. ಒಂದು ವಿಚಾರ ಅವಳ ಬಗ್ಗೆ ಅಂತ ಹೇಳಿದರೆ, ಇಟಲಿಯ ಪ್ರವಾಸಿ ದೆಲ್ಲಾವಿಲ್ಲೆ ಅವ ಪೋರ್ಚುಗಲ್ಲಿಗೆ ಹೋದಾಗ ಪೋರ್ಚುಗಲ್ಲಿನ ರಾಯಭಾರಿ ಅವರು ಹೇಳ್ತಾ ಇದ್ದಾರೆ, ನೀ ಎಂದಾದರೂ ಭಾರತಕ್ಕೆ ಹೋದಾಗ ನೀನು ಅಗತ್ಯವಾಗಿ ಉಳ್ಳಾಲಕ್ಕೆ ಹೋಗು, ಅಲ್ಲಿ ರಾಣಿ ಅಬ್ಬಕ್ಕಳನ್ನು ಕಂಡು ಮಾತನಾಡು, ಅಥವಾ ಅವಳ ಬಗ್ಗೆ ತಿಳಿದುಕೊಂಡು ಬಾ ಅಂತ. ಯಾತಕ್ಕಂತ ಹೇಳಿದರೆ ಇಲ್ಲಿಯ ವೈಭವಯುತವಾದಂಥ ಕೃಷಿ ಪದ್ಧತಿಗಳು, ಅಬ್ಬಕ್ಕಳ ಕಾಲದಲ್ಲಿ ಅವಳೇ ಈ ಪ್ರದೇಶ ಆಳ್ವಿಕೆಯ ಜೊತೆಗೆ ಸುಮಾರು 5,000 ಎಕರೆ ಭೂಮಿಯನ್ನು ಸ್ವತಃ ಉಳುಮೆ ಮಾಡ್ತಾ ಇದ್ದಳು. ಅದರಲ್ಲಿ ಪೋರ್ಚುಗೀಸರು ಸುಮಾರು 3,000 ಮುಡಿ ಅಕ್ಕಿ ಗೇಣಿ ಕೊಡಬೇಕು, 1,000 ಡಬ್ಬಿ ಎಣ್ಣೆ ಕೊಡಬೇಕಂತ ಕೇಳಿದ್ದಕ್ಕೆ ಅವಳು ವಿರೋಧ ಮಾಡ್ತಾ ಇದ್ದಾಳೆ. ಅಲ್ಲಿಂದ ಸ್ವಾತಂತ್ರ್ಯದ ಹೋರಾಟಗಳು ಅದು ಮುಂದಕ್ಕೆ ತೆಗೆದುಕೊಂಡು ಹೋದಂಥದ್ದು. ಆ ಎಲ್ಲ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅಬ್ಬಕ್ಕಳ ಉತ್ಸವ ನಮಗೆ ಒಂದು ಪರಿಣಾಮಕಾರಿಯಾಗಿ ಬರುವಂಥ ದೃಷ್ಟಿಯಲ್ಲಿ ನಾವು ಅವಳನ್ನು ನೆನಪಿಸುವಂಥದ್ದು. ಈ ಶಾಲೆಯಲ್ಲಿ ನಾವು ಯಾಕೆ ಆಯ್ಕೆ ಮಾಡ್ತಂತ ಹೇಳಿದರೆ, ಇವತ್ತಿನ ಈ ವಿದ್ಯಾರ್ಥಿಗಳು ನೀವೆಲ್ಲ ಮುಂದಿನ ಜನಾಂಗ. ಮುಂದಿನ ದಿವಸಗಳಲ್ಲಿ ಈ ಉಳ್ಳಾಲದ ಈ ಶಾಲೆಯಲ್ಲಿ ನಾವು ಕಲ್ತಿದ್ದೇವೆ, ಈ ಊರನ್ನು ರಾಣಿ ಅಬ್ಬಕ್ಕ ಆಳ್ವಿಕೆ ಮಾಡಿದ್ದಾಳೆ, ಅವಳ ನೆನಪನ್ನು ನಾವು ಮುಂದಿನ ಜನಕ್ಕೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಅಂತ. ಇವತ್ತು ಮಹಾತ್ಮ ಗಾಂಧಿಯನ್ನು ನಾವು ಮುಂದಿನ ಬಹಳಷ್ಟು ವರ್ಷಗಳವರೆಗೆ ನಾವು ನೆನಪಿಟ್ಕೊಳ್ತಾ ಇದ್ದೇವೆ ಇತಿಹಾಸದಲ್ಲಿ ಅವಳ ಪಠ್ಯಪುಸ್ತಕಗಳಲ್ಲಿ. ಆದರೆ ನಮಗೆ ಸಂತೋಷ ಅಂತ ಹೇಳಿದರೆ, ಇವತ್ತು ಇತಿಹಾಸದಲ್ಲಿ ಅವಳ ಅಲ್ಲೊಂದು ಇಲ್ಲೊಂದು ಅಬ್ಬಕ್ಕಳ ಹೆಸರು ಬರ್ತಾ ಇತ್ತು. ನಾವು 1997ರಿಂದ ಅಬ್ಬಕ್ಕ ಉತ್ಸವ ಮಾಡ್ಕೊಂಡ ನಂತರ ಮೊನ್ನೆ ಪ್ರಧಾನಮಂತ್ರಿ ಬಂದಿದ್ರು ಮಂಗಳೂರಿಗೆ, ಬಂದಾಗ ಅಬ್ಬಕ್ಕಳ ಬಗ್ಗೆ ಉಲ್ಲೇಖ ಮಾಡಿದರು. ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವುದು, ಮಂತ್ರಿಗಳೆಲ್ಲ ಅಬ್ಬಕ್ಕಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಬಹಳ ಸಂತೋಷ. ಯಾಕಂತ ಹೇಳಿದರೆ 97ರ ಅಬ್ಬಕ್ಕ ಉತ್ಸವ ಸಮಿತಿ ಅಬ್ಬಕ್ಕಳ ಬಗ್ಗೆ ನಾವು ಉತ್ಸವವನ್ನು ಮಾಡಿದ ನಂತರ ಈ ದೇಶದ ಉದ್ದಗಲಕ್ಕೂ ಅಬ್ಬಕ್ಕ 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 ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಆ ದೃಷ್ಟಿಯಲ್ಲಿ ನೀವು ವಿದ್ಯಾರ್ಥಿನಿಯರು ಮುಂದಿನ ದಿನಗಳಲ್ಲಿ ಅಬ್ಬಕ್ಕಳ ಬಗ್ಗೆ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿಕೊಂಡು ಅವಳ ಹೆಸರನ್ನು ಚಿರಸ್ಥಾಯಿ ಮಾಡುವ ದೃಷ್ಟಿಯಲ್ಲಿ ನೀವೆಲ್ಲ ಸಹಕರಿಸಬೇಕಂತ ವಿನಂತಿಸ್ತಾ, ಅಬ್ಬಕ್ಕ ಉತ್ಸವ ನಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚು 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 ಪ್ರಚಾರ ಸಿಗಲಿ. ಈ ದೇಶಕ್ಕೆ ಒಂದು ಸ್ವಾಭಿಮಾನಿ ಹೆಣ್ಣು ನಾಯಕತ್ವವನ್ನು ಕೊಟ್ಟವಳು, ಈ ದೇಶದ ರಾಣಿಯಾಗಿದ್ದುಕೊಂಡು ಪೋರ್ಚುಗೀಸರ ವಿರುದ್ಧ ಹೋರಾಡಿ ಮತ್ತು ಅದಕ್ಕೋಸ್ಕರವೇ ತನ್ನ ಪ್ರಾಣ ತ್ಯಾಗದ ಮಾಡಿದಂಥ ಇತಿಹಾಸ ನಮ್ಮ ಇತಿಹಾಸದ ಪುಟಗಳಲ್ಲಿ ಬರುವಂಥದ್ದು. ಜೊತೆಗೆ ಮತೀಯ ಸಾಮರಸ್ಯವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಆಗ್ತದೆ. ಆ ದೃಷ್ಟಿಯಿಂದ
ನೀವು ಒಟ್ಟಾಗಿದ್ದುಕೊಂಡು ಈ ಹಬ್ಬಕ್ಕ ಉತ್ಸವವನ್ನು ಮತ್ತು ಈ ಶಾಲೆಯ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸುವ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಹಾಗಾಗಿ ಅಗಾಧವಾದಂತಹ ಜ್ಞಾನ ಇದೆ ಮತ್ತು ಈ 25 ವರ್ಷಗಳಿಂದಲೂ ಕೂಡ ಅಬ್ಬಕ್ಕ ರಾಣಿಯ ಕಾರ್ಯಕ್ರಮಗಳನ್ನು ವಿಸ್ತೃತಗೊಳಿಸುವ ದೃಷ್ಟಿಯಿಂದ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಭಿನಂದನೆಗಳು ಸರ್. ಇದೀಗ ನಾವು ಇತ್ತೀಚೆಗಷ್ಟೇ ಸೆಪ್ಟೆಂಬರ್ 5ರಂದು ಶಿಕ್ಷಕ ದಿನವನ್ನು ಆಚರಣೆ ಮಾಡಿದ್ದೇವೆ. ಶಿಕ್ಷಕರಂತ ಹೇಳಿದರೆ ಅವರು ಮಕ್ಕಳ ಶಿಲ್ಪಿಗಳು. ಹೇಗೆ ಶಿಲ್ಪಿಗಳು ಮೂರ್ತಿಗಳನ್ನು ಕೆತ್ತುತ್ತಾರೆ, ರೂಪಿಸುತ್ತಾರೆ, ಒಂದು ಒರಟಾದ ಶಿಲೆಯನ್ನು, ಬಂಡೆಯನ್ನು, ಕಲ್ಲನ್ನು ಒಂದು ಸುಂದರವಾದ ರೂಪಕ್ಕೆ ತರ್ತಾರೆ. ಹಾಗೆಯೇ ಮಕ್ಕಳನ್ನು ಕೂಡ ಅವರನ್ನು ಕೊಚ್ಚಿ ಕೆತ್ತುವುದಂತ ಹೇಳಿದರೆ ಏನು ಹಾರೆ ಇದೆಲ್ಲ ತೆಕ್ಕೊಂಡು ಎಲ್ಲ ಕತ್ತಿ ಚೂರಿ ತೆಗೆದು ಆಚೆ ಈಚೆ ಸರಿ ಮಾಡಲಿಕ್ಕೆ ಏನಿಲ್ಲ. ಅವರ ಮನಸ್ಸುಗಳನ್ನು, ಹೃದಯಗಳನ್ನು, ಜ್ಞಾನವನ್ನು ಸುಂದರ ರೂಪಕ್ಕೆ, ಒಳ್ಳೆಯ ರೂಪಕ್ಕೆ ತರುವಂತಹ ಪ್ರಯತ್ನವನ್ನು ಶಿಕ್ಷಕರು ಮಾಡ್ತಾರೆ ಅಂತ ಅವರನ್ನು ಸ್ಮರಿಸುವ, ಗೌರವಿಸುವಂತಹ ಕಾರ್ಯಕ್ರಮವನ್ನು ವೀರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಮಾಡ್ತಾ ಇದೆ. ಇದೀಗ ಮೊದಲನೇದಾಗಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ, ನಿವೃತ್ತ ಪ್ರಾಧ್ಯಾಪಿಕೆ, ಬೆಸೆಂಟ್ ಮಹಿಳಾ ಕಾಲೇಜು ಅವರು ಹಿರಾ ಮಹಿಳಾ ಪದವಿ ಪೂರ್ವ ಕಾಲೇಜು ಬಬ್ಬುಕೋಟೆ ಪೆರ್ಮನ್ನವರು ಇದರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ವಿಶೇಷ ಉಪನ್ಯಾಸ ಮತ್ತು ನಮ್ಮೆಲ್ಲರ ಹೆಮ್ಮೆಯ ಶಿಕ್ಷಕ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇವತ್ತಿನ ಸನ್ಮಾನಗೊಳ್ಳಲಿರುವಂಥ ಸಹೋದರಿಯರೇ, ಅದೇ ರೀತಿಯಲ್ಲಿ ಹಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಈಗಾಗಲೇ ನೀವು ಒಬ್ಬ ಹಬ್ಬಕ್ಕಳ ಮಾತನ್ನು ಕೇಳಿದ್ದೀರಿ. ನಾವು ಹಬ್ಬಕ್ಕನನ್ನು ನೋಡದಿದ್ದರೂ ಒಬ್ಬ ಹಬ್ಬಕ್ಕಳ ಮಾತನ್ನು ನೋಡಿದ್ದೀರಿ. ಅದು ವೀರರಾಣಿ ಹಬ್ಬಕ್ಕಳನ್ನು ನೆನಪಿಸುವಂಥ ಮಾತು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ವೀರರಾಣಿ ಹಬ್ಬಕ್ಕಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಳು. ಈ ನಮ್ಮ ಮುಂದೆ ಇರುವಂಥ ಹಿರಾದ ಇಷ್ಟು ಹಬ್ಬಕ್ಕಂದಿಯರು, ನೀವೆಲ್ಲರೂ ಹಬ್ಬಕ್ಕ, ಈ ಹಬ್ಬಕ್ಕಂದಿಯರು ಮುಂದೆ ಸ್ವಾತಂತ್ರ್ಯವನ್ನು ಉಳಿಸಲಿಕ್ಕಾಗಿ ನೀವು ಹೋರಾಟ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಸಾಮರಸ್ಯದ ಬದುಕಿಗಾಗಿ ಹೋರಾಟ ಮಾಡುವಂಥ ಹಬ್ಬಕ್ಕಂದಿರು ನೀವಾಗಬೇಕಾಗ್ತದೆ. ನಮ್ಮಲ್ಲಿ ಈಗಾಗಲೇ ಜಯರಾಮ್ ಶೆಟ್ಟರ್ ಹೇಳಿದಾಗೆ ಜಾತ್ಯತೀತತೆಯನ್ನು ಎತ್ತಿ ಹಿಡಿಯುವಂಥ ಹಬ್ಬಕ್ಕಂದಿರು ನೀವಾಗಬೇಕಾಗ್ತದೆ. ಆದ್ದರಿಂದ ನೀವೆಲ್ಲರೂ ಇವತ್ತು ಹಬ್ಬಕ್ಕ ಉತ್ಸವ ಸಮಿತಿಯಲ್ಲಿ ನೀಡುವಂಥ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಹಬ್ಬಕ್ಕರ ಬಗ್ಗೆ ಮಾತನಾಡುವಂಥ ಸಮಯದಲ್ಲಿ ಅದನ್ನೆಲ್ಲವನ್ನು ಇಟ್ಕೊಂಡು ಅದು ನಮ್ಮದ ಧ್ಯೇಯವಾಗಬೇಕು. ಮುಂದಿನ ದಿವಸದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಪಡೆದುಕೊಟ್ಟಂಥ ಹಬ್ಬಕ್ಕಳ ಸವಿ ನೆನಪು ನಮ್ಮಲ್ಲಿ ಬೇಕು ಅಂತೇಳಿ, ಆದರೆ ಆ ಸ್ವಾತಂತ್ರ್ಯವನ್ನು ಉಳಿಸುವಂಥ ಹೋರಾಟ ನೀವೆಲ್ಲ ಹಬ್ಬಕ್ಕಂದಿಯರು ಮಾಡಬೇಕು ಅಂತೇಳಿ ತಿಳ್ಕೊಳ್ಳುತ್ತಾ, ಎಲ್ಲ ಹಬ್ಬಕ್ಕಂದಿಯರೇ, ಅದರೊಟ್ಟಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದು ನಮ್ಮೆಲ್ಲರ ಆತ್ಮೀಯರಾದಂಥ ಅಬ್ದುಲ್ ಅಜೀಜ್ ಹಕ್ರವರು. ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ನಿಮ್ಮ PTA ಅಧ್ಯಕ್ಷರು ನೀವೆಲ್ಲರೂ ಅವರಿಗೆ ಪ್ರಾರ್ಥನೆ ಮಾಡಬೇಕು. ಅವರು ಅಸೌಖ್ಯದಿಂದ ಇವತ್ತು ಆಸ್ಪತ್ರೆಯಲ್ಲಿ ಇದ್ದಾರೆ, ತೀವ್ರ ನಿಗಾದಲ್ಲಿ. ಅದರಿಂದ ಆದಷ್ಟು ಬೇಗ ಅವರು ಮುಖರಾಗಿ ಕರುಣಾಮಯನಾದ ಭಗವಂತನು ಶೀಘ್ರದಲ್ಲಿಯೇ ನಮ್ಮೊಟ್ಟಿಗೆ ಸೇರುವಂತೆ ಅನುಗ್ರಹಿಸಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಿ. ಅದರೊಟ್ಟಿಗೆ ನಮ್ಮೆಲ್ಲ ಟೀಚರ್ಸ್ನವರಿದ್ದೇವೆ. ನಮಗೆ ಒಂದು ಹೆಮ್ಮೆ ಏನು ಅಂತ ಹೇಳಿದ್ರೆ ಹಬ್ಬಕ್ಕ ಉತ್ಸವ ಸಮಿತಿ, ಬಹುಶಃ ಒಂದು ಶಿಕ್ಷಕರನ್ನು ಗುರುತಿಸುವಂತ ಒಂದು ಸಮಿತಿ ಈ ಭಾಗದಲ್ಲಿ ಯಾವುದೇ ಇದ್ರೆ ಅಂತ ಕೇಳಿದರೆ ಅದು ಹಬ್ಬಕ್ಕ ಉತ್ಸವ ಸಮಿತಿ ಅಂತೇಳಿ ನಾವು ಹೇಳ್ಬೋದು. ಬೇರೆ ಯಾರು ನಮ್ಮನ್ನು ಗುರುತಿಸಿಕೊಳ್ಳುವಂಥದ್ದಿಲ್ಲ. ಒಂದು ಶಿಕ್ಷಕ ದಿನಾಚರಣೆ ಆಗುತ್ತೆ, ಸಾಮೂಹಿಕವಾಗಿ ಕಟ್ಟುಪಾಡಿಗಾಗಿ ಮಾಡಲೇಬೇಕಾಗುತ್ತೆ. ರಾಷ್ಟ್ರದಿಂದ ಹಿಡಿದು ಶಾಲೆಯವರೆಗೆ, ರಾಷ್ಟ್ರ ಮಟ್ಟದಿಂದ ಹಿಡಿದು ಶಾಲಾ ಹಂತದವರೆಗೆ ಪ್ರತಿ ಹಂತದಲ್ಲೂ ಶಿಕ್ಷಕ ದಿನಾಚರಣೆ ಆಗ್ತಾನೆ ಇರ್ತದೆ. ವಿಶೇಷವಾಗಿ ಈ ದಿವಸವನ್ನ ಬಹುಶಃ ಅದು ದಿನಕರ ಉಳ್ಳಾಳ್ರವರ ಕನಸಿನ ಕೂಸು ಅಂತ ಹೇಳ್ಬೋದು. ದಿನಕರ ಉಳ್ಳಾಳ್ರವರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಬಹುಶಃ ಚಾಲನೆಗೆ ತಂದಿದ್ರು. ಅದನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಬ್ಬಕ್ಕ ಉತ್ಸವ ಸಮಿತಿ ಮೂಲಕ ಮುಂದುವರಿಸ್ತಾ ಇದ್ದಾರೆ. ಭಗವಂತನು ಅವರಿಗೆ ದೀರ್ಘ ಆಯುಷ್ಯ ಕೊಡಲಿ, ಈ ಹಬ್ಬಕ್ಕ ಉತ್ಸವಕ್ಕಾಗಿ ಶ್ರಮಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸುವುದರೊಂದಿಗೆ ಇವತ್ತು ಸನ್ಮಾನಿಸಲ್ಪಡುವಂಥ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರರವರು, ಯಾಕೆಂದ್ರೆ ಹಬ್ಬಕ್ಕ ಅಂತ ಹೇಳಿದ್ರೆ ಒಂದು ಆಕರ್ಷಣೀಯ ವ್ಯಕ್ತಿ ಅಂತ ಹೇಳ್ತಾರೆ. ಬಹುಶಃ ಮೀನಾಕ್ಷಿ ರಾಮಚಂದ್ರರವರು ಹಬ್ಬಕ್ಕ ಉತ್ಸವ ಸಮಿತಿ ಅವರು ಸದಸ್ಯ ಆದದ್ದು ಅವರನ್ನು ಆಹ್ವಾನಿಸಿ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದವರು ನಮ್ಮಲ್ಲಿ ಅಂಟಿಕೊಂಡಿದ್ದಾರೆ. ಅದರ ನಂತರ ನಮ್ಮ ಈ ಸಮಿತಿ ಅಧ್ಯಕ್ಷರಾಗಿ ಪ್ರತಿ ಸಲ ಅವರು ಮಾರ್ಗದರ್ಶಕರಾಗಿದ್ದಾರೆ ಅಂದರೆ ಪ್ರಥಮವಾಗಿ ಅವರ ಪರಿಚಯವನ್ನ ನಿಮಗೆ ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ.
ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರರವರು ಶೈಕ್ಷಣಿಕವಾಗಿ ಪ್ರಶಂಸನೀಯವಾದಂಥ ಸಾಧನೆಗಳನ್ನು ಮಾಡಿದ್ದಾರೆ. ಕನ್ನಡ MA ಪದವಿಯಲ್ಲಿ ಚಿನ್ನದ ಪದಕಗಳೊಂದಿಗೆ ಪ್ರಥಮ ರ್ಯಾಂಕ್, ಅರ್ಥಶಾಸ್ತ್ರದಲ್ಲಿ MA, ಹಂಪಿ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರರವರು. ಮಂಗಳೂರಿನ ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ ಪ್ರಾಧ್ಯಾಪಿಕೆಯಾಗಿ 1985ರಿಂದ 2019ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಫಾದರ್ ಮುಲ್ಲರ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ಭಾಷಾ ತಜ್ಞೆಯಾಗಿದ್ದಾರೆ ಮತ್ತು SDM ಕಾನೂನು ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಿಕೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹುಮುಖ ಪ್ರತಿಭೆಯ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರರು ಕನ್ನಡ, ತುಳು, ಮಲಯಾಳಂ, ಇಂಗ್ಲಿಷ್ ಭಾಷೆಗಳಲ್ಲಿ ಸಾಹಿತ್ಯದ ಅನೇಕ ಕೃತಿಗಳನ್ನು ರಚಿಸುವ ಮೂಲಕ ಕವಯತ್ರಿಯಾಗಿ ಒಳ್ಳೆಯ ಹೆಸರು ಮಾಡಿದ್ದಾರೆ. ಗೂಡು ದೀಪದ ಕೆಳಗೆ, ಒಳದನಿ ಇವರ ಕವನ ಸಂಕಲನಗಳು. ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರರವರ ಸಾಧನೆಗಳು: ಮಹಿಳೆಯರಿಗಾಗಿಯೇ ಬೆನಾಕ ಹೆಸರಿನ ರಂಗಭೂಮಿ ತರಬೇತಿ ಕೇಂದ್ರದ ಸ್ಥಾಪನೆ, ಕಲಾಭಿ ರಂಗ ಸಂಸ್ಥೆಯ ಸ್ಥಾಪಕ ನಿರ್ದೇಶಕಿ, ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವ ಅನುಭವ, 100ಕ್ಕಿಂತಲೂ ಅಧಿಕ ಕವಿಗೋಷ್ಠಿಗಳಿಗೆ ಅಧ್ಯಕ್ಷೆಯಾಗಿ ಕನ್ನಡ, ತುಳು, ಮಲಯಾಳಂ, ಇಂಗ್ಲಿಷ್ ಭಾಷೆಗಳಲ್ಲಿ ಕವಿತೆಗಳನ್ನು ವಾಚನ ಮಾಡಿದಂಥ ಕೀರ್ತಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರರವರಿಗೆ ಸಲ್ಲುತ್ತದೆ. ಇವರು ತಮ್ಮ ಸಾಧನೆಗಳಿಗಾಗಿ ಸಾಹಿತ್ಯ ಪರಿಷತ್ತಿನ ಕಥಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ದೇವರ ದಾಸಿಮಯ್ಯ ಸಹಸ್ರಮಾನೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕಲ್ಲಚ್ಚು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಗಡಿನಾಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಿಂದ ಮಾದರಿ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರರವರು. ಗಡಿನಾಡ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರರವರಿಗೆ ನಮ್ಮೆಲ್ಲರ ಶುಭಾಶಯಗಳನ್ನು ತಿಳಿಸುತ್ತಾ, ಇವರನ್ನ ಬಹುಶಃ ನಾನು ನೀವು ಯಾರು ಹಬ್ಬಗಳನ್ನು ಕಾಣಲಿಲ್ಲ, ನಾವು ನಿಜವಾಗಿ ಹಬ್ಬಗಳನ್ನು ಕಾಣಬೇಕಿದ್ದದ್ದು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರರಂತ ಸಾಹಿತಿಗಳಿಂದ, ಈ ದೇಶಕ್ಕೆ, ಈ ಪರಿಸರಕ್ಕೆ ಅವರು ಕೊಟ್ಟಂತ ಕೊಡುಗೆಯಿಂದ ಅಂತೇಳಿ ನಾನು ಭಾವಿಸ್ತೇನೆ. ವೇದಿಕೆಯಲ್ಲಿರುವಂಥ ಗಣ್ಯರೇ, ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲ ಹಬ್ಬಕ್ಕಯ್ಯವರೇ, ಇವತ್ತು ನಾವು ಇನ್ನೋರ್ವ ನಿವೃತ್ತ ಅಧ್ಯಾಪಕರು, ಬಹುಶಃ ಕಾಣುವಂಥ ಸಮಯದಲ್ಲಿ ಅವರು ನಿವೃತ್ತರಾಗಿ ಕಾಣುವುದಿಲ್ಲ, ಆದರೂ ಸಾಂಪ್ರದಾಯಿಕವಾಗಿ ನಿವೃತ್ತಿ ಆಗಲೇಬೇಕು. ಶ್ರೀಮತಿ ಉಷಾ ಎಂರವರನ್ನು ನಾನು ಪರಿಚಯಿಸ್ತಾ ಇದ್ದೇನೆ. ಗ್ರಾಮೀಣ ಪರಿಸರದಿಂದ ಬಂದು ಕನ್ನಡ MAಯನ್ನು ಈಗಲ್ಲ, ಆಗ 35 ವರ್ಷಗಳ ಹಿಂದೆ MA ಪದವಿಯನ್ನು ಕನ್ನಡದಲ್ಲಿ ಪಡೆದು ಶಿಕ್ಷಕ ಸಮುದಾಯದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ, ಆದರ್ಶ ಶಿಕ್ಷಕಿಯಾಗಿ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರುವಂಥ ಶ್ರೀಮತಿ ಉಷಾರವರು ವಿದ್ಯಾರ್ಥಿಗಳು, ಸಹೋದ್ಯೋಗಿಗಳು, ಶಿಕ್ಷಕ ಸಮುದಾಯ, ಪೋಷಕ ವರ್ಗ ಮತ್ತು ಇಲಾಖಾಧಿಕಾರಿಗಳಿಂದ ಪ್ರಶಂಸಿಸಲ್ಪಟ್ಟಂಥ ತಾವು ಸಾರ್ಥಕ ಸೇವೆಯನ್ನು ಮಾಡಿರುವಿರಿ. ಯಾಕೆಂತ ಹೇಳಿದರೆ ನಮಗೆಲ್ಲ ಗೊತ್ತಿದೆ, ಉಳ್ಳಾಳ ಪರಿಸರದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುವುದು ಬಹುಶಃ ಇಂಗ್ಲಿಷ್ ಮಾಧ್ಯಮವನ್ನು ಬಿಟ್ಟರೆ ಕನ್ನಡ ಮಾಧ್ಯಮದಲ್ಲಿ ಬಹಳಷ್ಟು ಕ್ಲಿಷ್ಟಕರವಾದಂಥ ಸನ್ನಿವೇಶ.
ಅಲ್ಲಿ ನಾವು ಸ್ವಾಭಾವಿಕವಾಗಿ ಮುಖ್ಯೋಪಾಧ್ಯಾಯರಾಗಿದ್ದವರು ಇಂಟರ್ವ್ಯೂ ಮಾಡುವಂಥ ಸಮಯದಲ್ಲಿ ಹೇಳಲಿಕ್ಕಿದೆ, ಅಮ್ಮ ನಮ್ಮಲ್ಲಿ ಕೆಲಸಕ್ಕೆ ಬರ್ತೀರಾ? ಬರ್ತೇವೆ ಸರ್. ನೀವೇನೆಲ್ಲ ಆಗಿದ್ದೀರಿ ಅಂತ ಸರ್ಟಿಫಿಕೇಟ್ ಎಲ್ಲ ನೋಡಿ ಆದ ನಂತರ ಹೇಳುದು, ನಮ್ಮಲ್ಲಿ SSLC ಇದೆ, SSLCಯಲ್ಲಿ ಪಾಸ್ ಆಗೋದು ಮಕ್ಕಳಲ್ಲ, ನೀವು ಪಾಸ್ ಆಗಬೇಕು, ನೀವು ಓದಬೇಕು, ನೀವು ಪರಿಶ್ರಮ ಪಡಬೇಕು, ಬೆಳಿಗ್ಗೆ ಟ್ಯೂಷನ್ ಮಾಡಬೇಕು, ಸಾಯಂಕಾಲ ಮಕ್ಕಳನ್ನು ಓದಿಸಬೇಕು, ಶಾಲೆಗೆ ಬರದಿದ್ದರೆ ಮನೆಗೆ ಹೋಗಿ ಕರೆದುಕೊಂಡು ಬರಬೇಕು ಅಂತ. ಆ ನಿಟ್ಟಿನಲ್ಲಿ ಇವತ್ತು BM ಶಾಲೆ ಎಂಬುದು ಉಳ್ಳಾಳದಲ್ಲಿದೆ. ಮಕ್ಕಳ ಸಂಖ್ಯೆಗಾಗಿ ಬಹಳಷ್ಟು ದೂರದಿಂದೆಲ್ಲ ಮಕ್ಕಳನ್ನು ಕರೆದುಕೊಂಡು ಬರುವಂಥ ಒಂದು ವ್ಯವಸ್ಥೆ BM ಶಾಲೆಯಲ್ಲಿತ್ತು. ಆ ಸಂದರ್ಭದಲ್ಲಿಯೂ ಉತ್ತಮವಾದಂಥ ಫಲಿತಾಂಶವನ್ನು ಕೊಟ್ಟಂತ ಒಂದು ಕೀರ್ತಿ ಉಷಾ ಎಂರವರಿಗೆ ಸಲ್ಲುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಅಧ್ಯಾಪಕರುಗಳ, ಅದರಲ್ಲಿ ಅಲ್ಲಿರುವುದು ಬಹುಶಃ 95% ಮುಸ್ಲಿಂ ವಿದ್ಯಾರ್ಥಿಗಳನ್ನ ಉತ್ತಮ ರೀತಿಯಲ್ಲಿ ಅವರನ್ನು ಪರಿಣತಿಗೊಳಿಸಿದಂತಹ ಒಂದು ಕೀರ್ತಿ ಉಷಾರವರಿಗೆ ಸಲ್ಲುತ್ತದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಸಾಹಿತ್ಯದ ಶ್ರೀಗಂಧವನ್ನು ಅನುಲೇಪಿಸಿ ಅವರಲ್ಲಿ ಹುದುಗಿದ್ದ ಪ್ರತಿಭೆ ಸಾಮರ್ಥ್ಯಗಳ ಹೊರತೆಗೆಯುವಲ್ಲಿ ನೀವು ಮಾಡಿರುವ ಪ್ರಯತ್ನಗಳು, ಪ್ರಯೋಗಗಳು, ಕಂಡುಕೊಂಡಂತ ದಾರಿಗಳು ಹಲವು. ಬಹುಶಃ ಇವತ್ತು ಅವರು ಒಂದು ಕನ್ನಡದ ಮುತ್ತಾಗಿ ನಮ್ಮ ಈ ಪರಿಸರಕ್ಕೆ ಇದ್ದಾರೆ. ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಅವರ ಇಡೀ ಕುಟುಂಬವೇ ಕನ್ನಡವನ್ನ ಹತ್ತಿಡಿದಂತಹ ಒಂದು ಕುಟುಂಬ ಅಂತ ಹೇಳಿದ್ರು ತಪ್ಪಾಗಲಾರದು. ಪತಿ, ಅವರು, ಅವರ ಮಗಳು ಎಲ್ಲರೂ ಕನ್ನಡದಲ್ಲಿ ಅತ್ಯುನ್ನತವಾದಂಥ ಪದವಿಯನ್ನು ಪಡೆದು ಆ ಮೂಲಕ ಕನ್ನಡದ ಸೇವೆಯನ್ನ ಮಾಡುವಂತ ಒಂದು ಭಾಗ್ಯವನ್ನು ಭಗವಂತನ ಅವರಿಗೆ ಕೊಟ್ಟಿದ್ದಾರೆ. ಉಳ್ಳಾಳ BM ಪ್ರೌಢಶಾಲೆಯಲ್ಲಿ 34 ವರ್ಷಗಳ ಕಾಲ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿ ಸಹಸ್ರಾರು ಮಕ್ಕಳ ಹೃದಯಗಳಲ್ಲಿ ಸುಮಧುರ ಬದುಕಿಗೆ ಸುಜ್ಞಾನವನ್ನು ಬಿತ್ತಿದ ಮಕ್ಕಳ ಕಣ್ಮಣಿ, ವಿದ್ಯಾರ್ಥಿಗಳ ಬಗ್ಗೆ ಅಪಾರವಾದಂಥ ಅಕ್ಕರೆ, ಪ್ರೀತಿಯ ಹೊಳೆಯನ್ನೇ ಹರಿಸಿ ಅವರಲ್ಲಿ ಸಹೃದಯತೆ, ಸಾಮರಸ್ಯ, ಸದ್ಭಾವನೆಗಳನ್ನು ಬೆಳೆಸಿದ ವಿಶ್ವಮಾನವರನ್ನಾಗಿಸಿದಂಥ ಸಾಧಕಿ ಉಷಾ ಎಂ. ಗ್ರಾಮೀಣ ಪರಿಸರದಿಂದ ಬಂದಂಥ ಇವರು ಕನ್ನಡದಲ್ಲಿ MA B.Ed ಪದವೀಧರೆಯಾಗಿ ಶಿಕ್ಷಕ ಸಮುದಾಯದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆದರ್ಶ ಶಿಕ್ಷಕಿ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ವಿದ್ಯಾರ್ಥಿಗಳು, ಸಹೋದ್ಯೋಗಿಗಳು, ಶಿಕ್ಷಕ ಸಮುದಾಯ, ಪೋಷಕ ವರ್ಗ ಮತ್ತು ಇಲಾಖಾಧಿಕಾರಿಗಳು ಹಾಗೂ ಕುಟುಂಬಿಕರಿಂದ ಪ್ರಶಂಸಿಸಲ್ಪಟ್ಟಂತ ಸಾರ್ಥಕ ಶಿಕ್ಷಕಿ ಉಷಾ ಎಂ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಸಾಹಿತ್ಯದ ಶ್ರೀಗಂಧವನ್ನು ಅನುಲೇಪಿಸಿದ ಅವರ ಅಲ್ಲಿ ಹುದುಗಿದ ಪ್ರತಿಭೆಯ ಸಾಮರ್ಥ್ಯಗಳನ್ನು ಹೊರತೆಗೆಯುವಲ್ಲಿ ಅಹರ್ನಿಶಿ ದುಡಿದವರು ಉಷಾ ಎಂ. ಮೆದು ಮಾತು, ನಿರಾಡಂಬರ, ನಗು, ಸರಳತೆ, ಮಾನವೀಯ ಗುಣಗಳ ಸಮ್ಮಿಲನವಾಗಿರುವ ತಾವು ಸಾರ್ಥಕ ಶಿಕ್ಷಕಿಯಾಗಿ ಸಮುದಾಯಕ್ಕೆ ಸೇವೆಯನ್ನು ಸಲ್ಲಿಸಿರುವಿರಿ. ವರ್ಷಂಪ್ರತಿಯಂತೆ ಆಚರಿಸುತ್ತಿರುವ ಶಿಕ್ಷಕ ದಿನಾಚರಣೆ ಸಮಾರಂಭದಲ್ಲಿ ತಮ್ಮ ಜ್ಞಾನ, ಶಿಕ್ಷಣ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳಿಗಾಗಿ ತಮ್ಮನ್ನು ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯು ಅತ್ಯಂತ ಸಂತೋಷದಿಂದ ಸನ್ಮಾನಿಸುತ್ತಿದೆ. ತಾನು ಸುಡುತ್ತಿದ್ದರೂ ಇತರರಿಗೆ ಬೆಳಕನ್ನು ಕೊಡುವ ಜ್ಯೋತಿಯೇ ಶಿಕ್ಷಕಿ ಉಷಾ ಎಂರವರು.
ಹೆಚ್ಚಿನ ವಿದ್ಯಾರ್ಥಿ ಅವರಿಗೆ ಸಲುವಾಗಿ ನಾನೇನು ಸ್ಮರಣಿಕೆ ಕೊಡುವುದಿಲ್ಲ, ಒಂದು ಹೂ ಮತ್ತು ಒಂದು ಪೆನ್ ಇದೆ, ಅದನ್ನು ಕೊಡ್ತಾ ಇದ್ದೇನೆ, ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೀನಿ. ಈಗ ಸನ್ಮಾನಗೊಂಡವರು 2 ನಿಮಿಷ, ಯಾಕೆ ಹೇಳಿದರೆ 3ವರೆಗೆ ನಾವು ಕಾರ್ಯಕ್ರಮ ಮುಗಿಸಬೇಕಾಗಿದೆ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಬೇಕಾಗಿ ವಿನಂತಿ. ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ. ವೇದಿಕೆಯಲ್ಲಿ ಇರುವಂತಹ ಗಣ್ಯರೇ, ಹಾಗೆ ನನ್ನ ಮುಂದೆ ಇರುವಂತಹ ಮುದ್ದಾದ ವಿದ್ಯಾರ್ಥಿನಿಯರೇ, ಬಹಳ ಸಂತೋಷ ಆಗ್ತಾ ಇದೆ. ಇಷ್ಟೊಂದು ಮಂದಿ ವಿದ್ಯಾರ್ಥಿನಿಯರ ಮುಂದೆ ನನ್ನನ್ನು ಸನ್ಮಾನಿಸಿದ್ರಲ್ಲ, ನಿಜವಾಗಿಯೂ ಇದಕ್ಕಿಂತಲೂ ಮಿಗಿಲಾದ ಒಂದು ಸಂಭ್ರಮ ಮತ್ತೊಂದಿಲ್ಲ. ಯಾಕೆಂದ್ರೆ ನಾನು ಬೆಸೆಂಟ್ ಮಹಿಳಾ ಕಾಲೇಜಿನ ಪ್ರಾಧ್ಯಾಪಕಿಯಾಗಿ ನಿವೃತ್ತಿಯನ್ನು ಹೊಂದಿದವಳು. ಇದೇ ರೀತಿಯಲ್ಲಿ ವಿದ್ಯಾರ್ಥಿನಿಯರ ಮುಂದೆ ಅದೆಷ್ಟೋ ಕಾಲ ಅವರಿಗೆ ಬೋಧನೆಯನ್ನು ಮಾಡಿದವಳು. ತುಂಬ ಸಂತೋಷ ಅನ್ನಿಸ್ತದೆ. ಮಾತ್ರ ಅಲ್ಲದೆ ಇದೇ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಹೇಳಬೇಕು ಯಾವುದು ಅಂತ ಹೇಳಿದ್ರೆ, ಅಬ್ಬಕ್ಕ ಸಮಿತಿಯವರು ಇಲ್ಲಿ ಶಿಕ್ಷಕಿಯರಿಬ್ಬರನ್ನು ಸನ್ಮಾನಿಸಿದ್ದಾರೆ. ಇದು ನಿಜವಾಗಿಯೂ ನಮಗೆ ಸಂದ ಗೌರವ ಅಲ್ಲ, ಇದು ಶಿಕ್ಷಕ ವೃಂದಕ್ಕೆ ಸಂದಂತಹ ಗೌರವ ಎಂದು ಭಾವಿಸಿಕೊಳ್ಳುತ್ತೇನೆ. ಶಿಕ್ಷಕಿಯರು ಅಥವಾ ಶಿಕ್ಷಕರು ನಿಜವಾಗಿಯೂ ವಿದ್ಯಾರ್ಥಿಗಳ ಧ್ಯೇಯವನ್ನು ಅವರ ಉನ್ನತಿಯನ್ನು ಮಾತ್ರ ಬಯಸುತ್ತಾರೆಯೇ ವಿನಃ ಬೇರೆ ಏನನ್ನೂ ಬಯಸುವುದಿಲ್ಲ. ಅದಕ್ಕಿಂತ ಮಿಗಿಲಾದದ್ದು ಬೇರೇನೂ ಇಲ್ಲ. ಯಾವುದೇ ಸನ್ಮಾನ ಎಲ್ಲಕ್ಕಿಂತಲೂ ಮಿಗಿಲಾದದ್ದು ಯಾವುದು ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳು ಎಲ್ಲಾದರೂ ಕಂಡು ನೀವು ನನ್ನ ಮಿಸ್ ಅಂತ ಬಂದಾಗ, ನೀವು ನನ್ನ ಶಿಕ್ಷಕರೇ ಅಂತ ಬಂದಾಗ, ನಮ್ಮ ಹತ್ರ ಬಂದು ನಮ್ಮನ್ನೇ ಪ್ರೀತಿಯಿಂದ ನಮಸ್ಕಾರ ಮೇಡಮ್ ಅಂತ ಹೇಳಿದಾಗ, ಅದಕ್ಕಿಂತ ಮಿಗಿಲಾದ ಸನ್ಮಾನ ನಮ್ಮ ಬದುಕಿನಲ್ಲಿ ಬೇರೇನೂ ಇಲ್ಲ ಎನ್ನುವುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಇಲ್ಲಿಯೂ ಕೂಡ ನನ್ನ ಪ್ರೀತಿಯ ಒಬ್ಬಳು ವಿದ್ಯಾರ್ಥಿನಿ ಓಡಿ ಬಂದ್ಲು, ನನ್ನನ್ನು ಕಂಡ ಕೂಡಲೇ ಓಡಿ ಬಂದಲ್ಲಿ, ಶಿಕ್ಷಕಿ ನಿಮ್ಮ ಶಿಕ್ಷಕಿ ಓಡಿ ಬಂದು, ಮೇಡಮ್ ನಾನು ನೋಡಿದೆ, ನಿಮ್ಮ ಹೆಸರು ಕಂಡು ನನಗೆ ಬಹಳ ಖುಷಿ ಆಯಿತು ಅಂತ ಹೇಳುವಾಗ, ಅದಕ್ಕಿಂತ ಮಿಗಿಲಾದ ಗೌರವ ಬೇರೇನು ಬೇಕು? ಏನೇ ಇದ್ರು ನಮ್ಮನ್ನು ಗೌರವಿಸ್ತೀರಿ, ಪ್ರೀತಿಯಿಂದ ಕಂಡಿದ್ದೀರಿ. ಸಮಿತಿಗೆ ನಾನು ಒಬ್ಬೊಬ್ಬರ ಹೆಸರು ಹೇಳೋದಿಲ್ಲ, ದಿನಕರಲಾಲ್ ಸರ್ ಆಗಿರ್ಬೋದು, ಜಯರಾಮ್ ಸರ್ ಆಗಿರ್ಬೋದು, ಸಮಿತಿಯ ಪ್ರತಿಯೊಬ್ಬರೂ ಆಗಿರ್ಬೋದು, ಎಲ್ಲರೂ ಕೊಟ್ಟಿರುವಂತಹ ಪ್ರೀತಿ ಇದೆಯಲ್ಲ, ಅದು ಅಪ್ರತಿಮವಾದದ್ದು. ಅದಕ್ಕೆ ಯಾವ ರೀತಿಯಲ್ಲಿ ನಾವು ಋಣಿಯಾಗಬೇಕು ಎಂದೇ ಹೇಳಲಿಕ್ಕೆ ಆಗುವುದಿಲ್ಲ ನನಗೆ. ಏನೇ ಇದ್ರು ನೀವು ಕೊಟ್ಟಿರುವಂತಹ ಈ ಗೌರವವನ್ನು ಪ್ರೀತಿಯಿಂದ ನಾನು ಸ್ವೀಕರಿಸಿದ್ದೇನೆ, ನಾವು ಸ್ವೀಕರಿಸಿದ್ದೇವೆ ಎಂದು ಹೇಳಿಕೊಳ್ಳುತ್ತಾ ನನ್ನ ಮಾತುಗಳಿಗೆ ನಾನು ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ನನ್ನನ್ನು ಈ ಸಮಿತಿಯ ಈ ಸನ್ಮಾನ ಕಾರ್ಯಕ್ರಮಕ್ಕೆ ನನ್ನ ಹೆಸರನ್ನು ಸೂಚಿಸಿದ್ದು ನನ್ನ ಆಪ್ತ ಸ್ನೇಹಿತರಾದ ವಾಸುದೇವ್ ಸರ್ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ವಾಸುದೇವ್ ಸರ್ ಅವರ ಮಾತಿಗೆ ಬೆಲೆ ಕೊಟ್ಟು ನನಗೆ ದಿನಕ್ಕೆ 1 ಸಾರಿ ಆದರೂ ಫೋನ್ ಮಾಡಿ ಮೇಡಮ್ ಬರಲೇಬೇಕಂತ ನನಗೆ ಪ್ರೋತ್ಸಾಹ ಕೊಟ್ಟಂತ ದಿನಕರ್ ಉಳ್ಳಾಳ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಏನಕ್ಕೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ನಾನೊಬ್ಬಳು ಶಿಕ್ಷಕಿಯಾಗಿ ತುಂಬ ಒಂದು ಶಿಕ್ಷಕರಿದ್ದೀರಿ ಮತ್ತು ಮಕ್ಕಳಿದ್ದೀರಾ, ಒಂದು ಚಿಕ್ಕ ಘಟನೆಯನ್ನು ಹೇಳಲಿಕ್ಕೆ ನಾನಿಲ್ಲಿ ಇಷ್ಟಪಡ್ತಾ ಇದ್ದೇನೆ. ಅದು ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಪೂರಕ ಆಗ್ಬೋದು ಎನ್ನುವಂಥ ಒಂದು ಭಾವನೆಯಿಂದ ಒಂದು ಚಿಕ್ಕ ಘಟನೆ ಹೇಳ್ತಾ ಇದ್ದೇನೆ. ಮಹಾರಾಷ್ಟ್ರದ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಂದು 8ನೇ ಕ್ಲಾಸಿನಲ್ಲಿ ಕ್ಲಾಸ್ ಆಗ್ತಾ ಇದೆ. ಒಬ್ರು ಆಗತಾನೆ ಸರ್ವಿಸಿಗೆ ಸೇರಿದೊಬ್ಬರು ಸರ್ ಪಾಠ ಮಾಡ್ತಾ ಇದ್ದಾರೆ. ಜೋರು ಮಳೆ ಬರ್ತಾ ಇದೆ. ಆ ಮಳೆ ಬರುವಾಗ ಸರ್ ಏನು ಮಾಡಿದ್ರು, ಪಾಠ ನಿಲ್ಲಿಸಿ ಬೇರೆ ಸಾಮಾನ್ಯವಾಗಿ ಮಕ್ಕಳ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿದ್ರಂತೆ. ಏನು ಹೇಳಿದ್ರು, ಸರ್ ಮಕ್ಕಳೇ ನಿಮಗೆ ನಾನು 100 ರೂಪಾಯಿ ಕೊಡ್ತೇನೆ, ಆ ಹಣದಲ್ಲಿ ನೀವೇನು ಖರೀದಿ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ಹೇಳಿ ಅಂತ. ಎಲ್ಲ ಮಕ್ಕಳು ಒಂದೊಂದೇ ಹೇಳಿದ್ರು, ನಾನು ಆಟ ಸಾಮಾನು ತಗೊಳ್ತೇನೆ, ನಾನು ಬೊಂಬೆ ತಗೊಳ್ತೇನೆ, ಸ್ವೀಟ್ಸ್ ತಗೊಳ್ತೇನೆ, ಚಾಕ್ಲೇಟ್ ತಗೊಳ್ತೇನೆ, ಹೀಗೇನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಒಬ್ಬ ಹುಡುಗ ಯೋಚನೆ ಮಾಡ್ತಾ ಇದ್ದಂತೆ. ಆ ಹುಡುಗನ ಹತ್ರ ಸರ್ ಹೇಳಿದ್ರು, ಏನು ಯೋಚನೆ ಮಾಡ್ತಾ ಇದ್ಯಾ, ನಾನು ಕೂಡ 100 ರೂಪಾಯಲ್ಲಿ ನಿನಗೆ ಏನು ತಗೊಳ್ಳಿಕ್ಕೆ ಇಷ್ಟ? ಆ ಹುಡುಗ ಹೇಳಿದ, ಸರ್ ನನಗೆ ಕನ್ನಡಕ ತಗೊಳ್ಳಿಕ್ಕೆ ಇಷ್ಟ ಅಂತ. ಸರ್ ಹೇಳಿದ್ರು, ಕನ್ನಡಕವಾ, ನಿನಗೆಂತ ಕನ್ನಡಕ ಅಂತ ಹೇಳಿ. ಆಗ ಆ ಹುಡುಗ ಹೇಳಿದಂತೆ, ನನ್ನ ಅಮ್ಮನಿಗೆ ಈಗೀಗ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಅವರಿಗೊಂದು ಕನ್ನಡಕ ತೆಗೆದುಕೊಡ್ಬೇಕಂತ ಆಸೆ ಇದೆ ನನಗೆ, ಸೊ ನಾನು ಕನ್ನಡಕ ತೆಗೆದುಕೊಡ್ತೇನೆ ಅಂತ. ಆಗ ಸರಿ ಹೇಳಿದ್ರಿಂದ, ಬೇಡ ಕನ್ನಡಕ ನಿನ್ನ ಅಪ್ಪ ತೆಗೆದುಕೊಡ್ತಾರೆ ಅಮ್ಮನಿಗೆ, ನಾನು ನಿನಗೆ ಕೊಡೋದು ಹಣ 100 ರೂಪಾಯಿ, ನಿನಗೇನು ಬೇಕು ಅದನ್ನು ತಗೋ. ಆಗ ಹುಡುಗ ಹೇಳಿದ, ಸರ್ ನಾನು 2ನೇ ಕ್ಲಾಸಲ್ಲಿ ಓದುವಾಗಲೇ ಅಪ್ಪ ತೀರಿ ಹೋದ್ರು,
ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಪಕ್ಕದ ಮನೆಯವರ ಬಟ್ಟೆಯನ್ನು ಹೊಲಿದು ಆ ಹಣದಿಂದ ನನ್ನ ಓದಿಸ್ತಾ ಇದ್ದಾರೆ. ನನಗಾಗಿ ಏನು ಕೇಳಿದ್ರು ಅಮ್ಮನಿಗೆ ಕನ್ನಡಕವೇ ಬೇಕು ನನಗೆ. ಅಮ್ಮನ ಕಣ್ಣು ಮಂಜಾಗಿದೆ, ಅಮ್ಮನಿಗೆ ಹೊರಲಿಕ್ಕೆ ಆಗದ್ರೆ ನಾನು ಶಾಲೆ ಕಲಿಗೆ ಸಾಧ್ಯ ಆಗುವುದಿಲ್ಲ, ನನಗೆ ದೊಡ್ಡ ವ್ಯಕ್ತಿ ಆಗಬೇಕ ಕನಸಿದೆ. ಸೊ ಸರ್ ಹೇಳಿದ್ರು, ಸರಿ ನಾನೀಗ 100 ರೂಪಾಯಿ ಮಾತ್ರ ಅಲ್ಲ, ಆ 100 ರೂಪಾಯಿನ ಕೊಡ್ತೇನೆ, ಅದ್ರ ಜೊತೆಗೆ 200 ರೂಪಾಯಿನ ಕೊಡ್ತೇನೆ, ಅದು ಸಾಲ, ಒಟ್ಟು 300 ರೂಪಾಯಿ ಆಯ್ತಲ್ಲ, ಆ 300 ರೂಪಾಯಲ್ಲಿ ನಮ್ಮ ಮನೆಗೊಂದು ಕನ್ನಡ ತೆಗೆದುಕೊಡು ಅಂತ ಹೇಳಿದರು. ಸರಿ ಹುಡುಗ 300 ರೂಪಾಯಿ ತಗೊಂಡ ಹೋದ ಮನೆ, ಘಟನೆ ಮುಗಿಯಿತು ಅಲ್ಲಿಗೆ. ಇದಾಗಿ 30 ವರ್ಷ ಕಳೆಯಿತು. ಅದೇ ಶಾಲೆ, ಅದೇ ತರಗತಿ, ಅದೇ ಸರಿಗೆ 3-4 ತಿಂಗಳು ಮಾತ್ರ ಇದೆ ರಿಟೈರ್ಡ್ ಆಗಲಿಕ್ಕೆ. ಮಳೆ ಬರ್ತಾ ಇದೆ. ಅಷ್ಟೊತ್ತಿಗೆ ಇದ್ದಕ್ಕಿದ್ದಾಗೆ ಶಾಲೆಯ ಮೈದಾನದಲ್ಲಿ ಒಂದು ಗೌರ್ಮೆಂಟ್ ಕಾರ್ ಸರ್ಕಾರಿ ಕಾರ್ ಬಂದು ನಿಂತಿತ್ತು. ಸಿಬ್ಬಂದಿಗಳೆಲ್ಲರೂ ಕೂಡ ಹೊರಗೆ ಹೋಗಿ ನೋಡಿದ್ರಂತೆ. ಆಗ ತಾನೇ ಆ ಜಿಲ್ಲೆಗೆ ನೇಮಕಗೊಂಡಂತ ಜಿಲ್ಲಾಧಿಕಾರಿಗಳು ಕಾರಿಂದ ಇಳಿದು ಬರ್ತಾ ಇದ್ದಾರೆ. ಆ ಜಿಲ್ಲಾಧಿಕಾರಿಗಳು ಅಲ್ಲಿ ಇದ್ದ ಸಿಬ್ಬಂದಿಯಲ್ಲಿ ಕೇಳಿದಂತೆ ಏನೋ ಹೇಳಿದ್ರು. ಆ ಸಿಬ್ಬಂದಿ ಈ ಸರಿ ಕ್ಲಾಸ್ ಮಾಡ್ತಾ ಇದ್ದ ತರಗತಿಯನ್ನು ತೋರಿಸ್ತಾರೆ. ಜಿಲ್ಲಾಧಿಕಾರಿಗಳು ಕ್ಲಾಸ್ ರೂಮಿಗೆ ಬಂದರು. ಕಿಸೆಯಿಂದ 200 ರೂಪಾಯಿ ತೆಗೆದು ಸರ್ ಹತ್ರ ಕೊಟ್ಟು, ಸರ್ ನಾನು 30 ವರ್ಷಗಳ ಹಿಂದೆ ನೀವು ನನಗೆ 200 ರೂಪಾಯಿ ಸಾಲ ಕೊಟ್ಟಿದ್ದೀರಲ್ಲ, ಅದನ್ನು ಕೊಡಲಿಕ್ಕೆ ಬರ್ತಾ ಇದ್ದೇನೆ ಅಂತ ಹೇಳಿ 200 ರೂಪಾಯಿಯನ್ನು ಕೊಡ್ಲಿಕ್ಕೆ ಅಂತ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಲಿಕ್ಕೆ ಹೋದರು. ಸರ್ ಆ ಹುಡುಗನನ್ನು ಡಿಸಿಯನ್ನು ಎತ್ತಿ ಈಗ ಮುಖ ನೋಡ್ತಾರೆ. ಓ ನೀನಾ ಅಂತ ಹೇಳಿದ್ರಂತೆ. ಆ ಹುಡುಗ ಡಿಸಿ ಆಗಿದ್ದ. ಶಿಕ್ಷಕರೇ ಮತ್ತು ಮಕ್ಕಳೇ, ಕಾಲ ಬೇಗ ಚಲಿಸ್ತಾ ಇದೆ, ಸಮಯ ವೇಗವಾಗಿ ಹೋಗ್ತಾ ಇದೆ. ಒಬ್ಬ C+ ಇದ್ದ ಹುಡುಗ A+ಗೆ ಬರ್ಬೋದು, ಅತ್ಯಂತ ಬಡವನಾಗಿದ್ದವ ಶ್ರೀಮಂತನಾಗ್ಬೋದು. ಇದಕ್ಕೆ ಬೇಕಾದ್ದು ವಿದ್ಯಾರ್ಥಿಗಳಿಗೆ ಒಂದು ಗುರಿ ಮತ್ತು ಆ ಗುರಿಯನ್ನು ತೋರಿಸುವಂತಹ ಗುರು. ಕವಿ ಕುವೆಂಪು ಒಂದು ಕಡೆ ಹೇಳಿದ್ದಾರೆ, ಹಿಂದೆ ವಿದ್ಯಾರ್ಥಿಗಳಿಗೆ ಮುಂದೆ ಗುರಿ ಇತ್ತು, ಹಿಂದೆ ಗುರು ಇದ್ದ, ಸಾಗುತ್ತಿತ್ತು ವೀರರ ದಂಡು. ಇಂದು ವಿದ್ಯಾರ್ಥಿಗಳಿಗೆ ಮುಂದೆ ಗುರಿ ಇಲ್ಲ, ಹಿಂದೆ ಒಬ್ಬ ಗುರು ಇಲ್ಲ, ಸಾಗುತ್ತಿದ್ದರನ್ನ ಹೇಡಿಗಳ ಹೆಂಡು ಎಂಬುದಾಗಿ. ಅಂತ ನಿರಾಶವಾದ ಬೇಡ ನಮಗೆ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಧನಲಕ್ಷ್ಮಿ ಮೇಡಮ್ ಹೇಳಿದ್ರು, ನಳಿನಿ ಮೇಡಮ್ ಹೇಳಿದ್ರು, ನೀವೆಲ್ಲರೂ ಕೂಡ ಈ ಉಳ್ಳಾಲದ ವೀರರಾಣಿ ಹಬ್ಬಕ್ಕನ ಪ್ರತಿಸ್ಫೂರ್ತಿಗಳು. ನಿಮಗೆ ದಾರಿ ತೋರಿಸುವಂತಹ ಶಿಕ್ಷಕರು ನಿಮ್ಮ ಕಣ್ಣ ಮುಂದೆ ಇದ್ದಾರೆ. ಶಿಕ್ಷಕರು ಮಾಡಬೇಕಾದ ಇಷ್ಟೇ, ನಿಮ್ಮ ಕಣ್ಣ ಮುಂದೆ ಕೂತಿರುವಂತ ಪಿಳಪಿಳ ಕಣ್ಣು ಬಿಟ್ಟು ಕೂತ್ಕೊಳ್ಳುವಂತ ಮಕ್ಕಳನ್ನು ನಿಮ್ಮ ಮಕ್ಕಳಂತ ಪ್ರೀತಿಸಿದ್ರೆ ಸಾಕು. ಆ ಮಕ್ಕಳಿಗೆ ಒಂದು ಸ್ಪಷ್ಟವಾದ ಗುರಿಯನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ. ನನಗೆ ಇವತ್ತು ಇಂಥ ಒಂದು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಕೂಡ ನಾನು ಶಿರವಾಗಿ ವಂದಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಕಿರಿಕಿರಿ ಆಗ್ತದೆ. ಒಬ್ಬ ಹೆಣ್ಮಗಳು ನಮಗೆ ಬಾಸ್ ಆಗಿರುವುದಾ ಅಂತ, ಅವಳು ನಮ್ಮನ್ನು ಕೇಳಲಿಕ್ಕಿರುವವಳ ಅಂತ ಹಿಂದಿನಿಂದ ಆದರೂ ಒಂದು ಬೀಸು ಹೇಳಿಕೆಗಳನ್ನು ಕೊಡ್ತಾರೆ ಅವಳ ಬಗ್ಗೆ. ನಿಜವಾಗಿ ಮನಪೂರ್ವಕವಾಗಿ ಅವಳ ಬಾಸಿಸಮ್ಮನ್ನು ಒಪ್ಕೊಳ್ಳೋದಿಲ್ಲ ಅವರು, ಅವಳ ಯಜಮಾನಿಕೆಯನ್ನು ಒಪ್ಕೊಳ್ಳೋದಿಲ್ಲ ಅವರು. ಆದರೆ ಹಬ್ಬಕ್ಕನನ್ನು ಒಪ್ಪಿಕೊಂಡಿದ್ರು ನೋಡಿ. ಅವಳ ಕಾಲದ ಎಲ್ಲರೂ, ಎಲ್ಲ ಜಾತಿಯವರು, ಎಲ್ಲ ಸಮುದಾಯದವರು, ಎಲ್ಲ ಧರ್ಮೀಯರು ಅವಳನ್ನು ಒಪ್ಪಿಕೊಂಡಿದ್ರು ಮತ್ತು ಅವಳ ಜೊತೆಗೆ ಅವರು ಸಾಗಿದ್ರು. ಅದು ಸೋಲಿರ್ಬೋದು, ಗೆಲುವಿರ್ಬೋದು, ಕಷ್ಟ ಇರ್ಬೋದು, ಸುಖ ಇರ್ಬೋದು, ಪ್ರತಿಯೊಂದನ್ನ ಹಬ್ಬಕ್ಕನ ಜೊತೆ ಅವರು ಯಾವ ರೀತಿ ಹಂಚಿಕೊಂಡು ಸಾಗಿದ್ರು ಅಂತ ಅನ್ನೋದನ್ನು ನೋಡಬೇಕಿದ್ರೆ ನೀವು ಈ ಹಬ್ಬಕ್ಕ ಸಂಕತನ ಅನ್ನುವಂಥ ಕೃತಿಯನ್ನು ಓದಬೇಕು. ಇದರಲ್ಲಿ ನಾನಾ ನೆಲೆಯಲ್ಲಿ ಹಬ್ಬಕ್ಕನನ್ನ ಅಧ್ಯಯನ ಮಾಡಿದವರಿದ್ದಾರೆ. ಅವರೆಲ್ಲ ನನಗೆ ಭಾರಿ ಕ್ರೆಡಿಟ್ ಕೊಟ್ಟರು, ಆ ಥರ ಏನಿಲ್ಲ. ಅಲ್ಲಿ ತುಂಬ ಮಂದಿ ಕೆಲಸ ಮಾಡಿದ್ದಾರೆ, ತುಂಬ ಮಂದಿಯ ಶ್ರಮದ ಲೇಖನಗಳಿದ್ದಾವೆ. ಮತ್ತು ನಾವು ಯಾವಾಗಲೂ ಒಬ್ಬರನ್ನು ವೈಭವೀಕರಿಸುವುದು ಸುಲಭ, ತುಂಬ ಏನು ಹಾಗೆ ಹೀಗೆ ಅಂತ ಹೊಗಳುವುದು ಸುಲಭ. ಸತ್ಯ ಏನು ಅದು ನಮಗೆ ತುಂಬ ಮುಖ್ಯ ಆಗ್ತದೆ. ಹಬ್ಬಕ್ಕನ ಕುರಿತಾದ ಸತ್ಯಗಳನ್ನು ನೀವು ತಿಳ್ಕೊಳ್ಬೇಕಿದ್ರೆ ಈ ಕೃತಿಯನ್ನು ನೀವು ಓದಬೇಕಾಗ್ತದೆ. ಈ ಕೇವಲ ಒಂದು 25 ನಿಮಿಷದಲ್ಲಿ ಹಬ್ಬಕ್ಕನ ಬಗ್ಗೆ ಹೇಳಿ ಮುಗಿಸುವಂಥದ್ದಲ್ಲ ಅಲ್ಲ. ಹಬ್ಬಕ್ಕನ ಬಗ್ಗೆ ನೀವು ತಿಳ್ಕೊಳ್ಬೇಕಿದ್ರೆ ಈ ತರಹದ ಕೃತಿಗಳನ್ನು ಓದಬೇಕು. ವಿಶೇಷವಾಗಿ ನಾನು ಹೇಳ್ತಾ ಇರುವಂಥದ್ದು, ಇವತ್ತಿನ ಮಕ್ಕಳಲ್ಲಿ ಓದುವಂಥ ಹವ್ಯಾಸ ತುಂಬ ಕಡಿಮೆ ಆಗ್ತಾ ಇದೆ. ಅವರು ಓದುವುದು ಫೋನ್ ಮೆಸೇಜ್ಗಳನ್ನು ಮಾತ್ರ. ಇವತ್ತು ಹೆಚ್ಚಿನ ಪುಸ್ತಕ ಓದಲಿಕ್ಕೆ ಅವರಿಗೆ ವ್ಯವಧಾನ ಇಲ್ಲ, ತಾಳ್ಮೆ ಇಲ್ಲ, ಸಮಯ ಇಲ್ಲ, ಹಾಗೆ ಆಗ್ತದೆ. ಆದರೆ ಇಂಥ ಕೃತಿಗಳನ್ನು ಓದುವ ಮೂಲಕ ನಾವು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತೇವೆ, ನೀವೆಲ್ಲ ಹಬ್ಬಕ್ಕ ರಾಣಿಯರ ಹಾಗೆ ಸಾಧನೆ ಮಾಡಬೇಕು ಅಂತ ಹೇಳ್ತೇವೆ. ಆದರೆ ಅದು ಮಾಡಬೇಕಿದ್ರೆ ತುಂಬ ಕಷ್ಟ ಇದೆ. ಒಬ್ಬ ಹೆಣ್ಣು ಮಗಳು ಇವತ್ತಿಗೂ ಕೂಡ ಇವತ್ತು ಹಬ್ಬಕ್ಕ ಸಮಿತಿ ಅಂತ ಆಗಿರೋದಿರ್ಬೋದು, ಅಥವಾ ಆ ಸಮಿತಿ ವರ್ಷ ಮಾಡ್ಕೊಂಡು ಬರುವಂಥ ಉತ್ಸವದಂಥ ಕಾರ್ಯಕ್ರಮಗಳಿರ್ಬೋದು, ಅಲ್ಲೆಲ್ಲ ನಾವು ಪ್ರತಿ ವರ್ಷ ಹಬ್ಬಕ್ಕನನ್ನ ನೆನೆಯುವಂಥದ್ದಿರ್ಬೋದು, ಸೆಮಿನಾರ್ಗಳಾಗೋದಿರ್ಬೋದು, ಇವೆಲ್ಲ ಹಬ್ಬಕ್ಕನ ಸುತ್ತಲೇ ನಡೀತಾ ಇರ್ತವೆ. ಅದು ಇಷ್ಟೆಲ್ಲ ಆಗ್ತಾ ಇರುವಂಥದ್ದು. ಇವತ್ತಿಗೂ ಕೂಡ ನಾವು ಹಬ್ಬಕ್ಕನನ್ನ ಆ ರೀತಿಯಲ್ಲಿ ನಾವು ನೆನಪಿಸಿಕೊಳ್ಳೋದ್ರ ಹಿಂದೆ ಹಬ್ಬಕ್ಕನ ಸಾಧನೆ ಯಾವ ತರಹದ್ದು ಇದೆ ಅಂತನ್ನೋದನ್ನು ನಾವು ಯೋಚನೆ ಮಾಡುವ ಜೊತೆಗೆ ಅವಳು ಅನುಭವಿಸಿದಂಥ ಕಷ್ಟಗಳು ಏನಿರ್ಬೋದು ಮತ್ತು ಅವಳದನ್ನು ಹೇಗೆ ಎದುರಿಸಿದ್ಲು, ಹೇಗೆ ಅದಕ್ಕೆ ಉತ್ತರ ಕೊಟ್ಲು,
ಹೇಗೆ ಇವತ್ತು ನಾವು ಅವಳನ್ನು ಮತ್ತೆ ಮತ್ತೆ ನೆನಪಿಸುವ ಒಂದು ಸ್ಥಾನಕ್ಕೆ ಅವಳು ಬಂದ್ಲು ಅಂತ ಅನ್ನೋದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಆ ಯೋಚನೆಗೆ ನಿಮ್ಮನ್ನು ಹಚ್ಚಿ ನೀವು ಅದನ್ನು ಮುಂದುವರಿಸಿ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಈ ತರಹದ ಒಂದು ಅವಕಾಶ, ನಿಮ್ಮ ಜೊತೆ ಬೆರೆಯುವ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಹಬ್ಬಕ್ಕ ಉತ್ಸವ ಸಮಿತಿಯ ಶ್ರೀ ದಿನಕರ್ ಉಳ್ಳಾಲ್ ಅವರಿರ್ಬೋದು ಅಥವಾ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸನ್ಮಾನ್ಯ ರಹಮತುಲ್ಲಾ ಅವರು ತಮ್ಮ ಅತಿಥಿ ಭಾಷಣವನ್ನು 2 ನಿಮಿಷಗಳ ಅವಧಿಯಲ್ಲಿ ನಿರ್ವಹಿಸಬೇಕಾಗಿ ಕೇಳಿಕೊಡ್ತೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ವೇದಿಕೆಯ ಮುಂದೆ ಆಸೀನರಾಗಿರುವ ಎಲ್ಲ ಅತಿ ಗಣ್ಯರೇ, 2 ನಿಮಿಷ ಮತ್ತು ಇಫೆಕ್ಟಿವ್ ಭಾಷಣ ಅಂತ ಹೇಳಿದ್ದಾರೆ. ಆವಾಗಲೇ 2 ನಿಮಿಷ ಮುಗಿಯುತ್ತದೆ, ಆಯಿತಾ? ಟೈಮ್ ಇರುವುದಿಲ್ಲ ಅದಕ್ಕೆ. ವೀರರಾಣಿ ಅಬ್ಬಕ್ಕ ಅವರ ಸಮಿತಿ ಏನು ಕೆಲಸ ಮಾಡುತ್ತಿದ್ದೇನೋ ಸಮಾಜಮುಖಿಯಾಗಿ, ಅದಕ್ಕೆ ನಾವೆಲ್ಲರೂ ಆ ಸಮಿತಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಈ ವಿಷಯ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಬದುಕು ಈಗ ಸೆಲ್ಫ್ ಸೆಂಟರ್ ಮಾತ್ರ ಆಗಿರುತ್ತೆ. ಆಚೆಯಿಂದ ಹೋಗೋದಿಲ್ಲ, ನನ್ನನ್ನು ಬಿಟ್ಟು ಆಚೆ ಹೋಗೋದಿಲ್ಲ. ಹೆಚ್ಚು ಹೋದರೆ ನನ್ನ ಮಡದಿ, ನನ್ನ ಮಕ್ಕಳಷ್ಟೇ, ಅದಕ್ಕಿಂತ ಆಚೆ ಹೋಗೋದಿಲ್ಲ. ಈಗ ಇಂತಹ ಕೆಲಸಗಳು ಬಹಳ ರ್ಯಾರ್, ತುಂಬ ರ್ಯಾರ್ ಆಗ್ತಾ ಇರೋದು. ಅದಕ್ಕಾಗಿ ಈ ರೀತಿ ಪ್ರಯತ್ನ ಪಡೋದು ಮತ್ತು ಆಚೆ ಈಚೆ ಸೇರಿಸಿ ಮಾಡ್ತಾ ಇರೋದು ದೊಡ್ಡ ವಿಷಯ, ಅದು ಸಣ್ಣ ವಿಷಯ ಅಲ್ಲ. ನಾವು ಈಗ ಏನು ಸ್ವತಂತ್ರವಾಗಿ ಜೀವಿಸ್ತಾ ಇದ್ದೇವೋ, ಏನು ನಮ್ಮಲ್ಲಿ ಒಂದು ಲಿಬರ್ಟಿ ಇದೆಯೋ, ಆ ಲಿಬರ್ಟಿಗೆ ಈ ಯಾರೆಲ್ಲ ರಾಣಿಗಳಿದ್ದಾರೋ ಅವರೇನು ಹೋರಾಡಿದಾರ ಅದಕ್ಕೆ ಕನೆಕ್ಷನ್ಸ್ ಇದೆ. ಇವತ್ತು ಬೆಳಿಗ್ಗೆ ಒಂದು ನ್ಯೂಸ್ ಬಂತು ಪೇಪರ್ನಲ್ಲಿ, ಇನ್ನೊಬ್ಬ ರಾಣಿ ತೀರಿಕೊಂಡ್ರು ಅಂತ ಹೇಳಿಕೊಂಡು. ಸಾಧಾರಣ 90 ವರ್ಷ ಆಗಿದೆ ಅವರಿಗೆ. ಇಂಗ್ಲೆಂಡಿನ ರಾಣಿ, ಅವರಿಗೆ ನಾವು ವೀರ ರಾಣಿ ಅಂತ ಹೇಳೋದಿಲ್ಲ. ಈ ರಾಣಿಯರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಎಂಬುದು ಗೊತ್ತಾಗಬೇಕು ನಮಗೆ. ಅದೆಲ್ಲ ಈಗ ತಿಳಿಲಿಕ್ಕೆ ಟೈಮ್ ಇಲ್ಲ. ನಮ್ಮ ಏನು ಉಪನ್ಯಾಸಕರು ಈಗ ನಿಮಗೆ ಸ್ವಲ್ಪ ಅದರ ಬೆಳಕು ಚೆಲ್ಲಿದ್ದಾರೆ. ನಾನೊಂದು ಸ್ವಲ್ಪ ಹೇಳ್ತೇನೆ, ಹೆಚ್ಚು ಹೇಳಲಿಕ್ಕಿಲ್ಲ. ಏನು ಸ್ವತಂತ್ರವಾಗಿ ನಾವೀಗ ಉಸಿರಾಡ್ತಾ ಇದ್ದೇವೋ ಅದಕ್ಕೆಲ್ಲ ವಿ ಆರ್ ಇಂಡೆಟೆಡ್ ಟು ಆಲ್ ದ ಫ್ರೀಡಮ್ ಫೈಟರ್ಸ್, ಸ್ಪೆಷಲಿ ಇನ್ ದಿಸ್ ಏರಿಯಾ ಟು ಉಳ್ಳಾಲ್ ಅಬ್ಬಕ್ಕ. ಯಾಕಂದ್ರೆ ಅವರು ಆ ಸಮಯದಲ್ಲಿ ಅವರ ಏನು ಬೇಡಿಕೆ ಇತ್ತು ಆ ಸಮಯದ್ದು, ಆ ಬೇಡಿಕೆಗೆ ಸ್ಪಂದಿಸಿದ್ದರಿಂದ ನಮಗೆ ಇವತ್ತು ಇಲ್ಲಿ ಇದ್ದುಕೊಂಡು ಉಸಿರಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅವರ ಉಸಿರಾಟದ ಅಂತ್ಯದವರೆಗೆ ಅವರ ಲಿಬರ್ಟಿಗಾಗಿ ಹೋರಾಡಿದ್ದರಿಂದ ಅವರ ಉಸಿರಾಟ ನಿಂತರೂ, ಅವರ ಉಸಿರು ನಿಂತರೂ ಅವರ ಹೆಸರು ಬಾಕಿಯಾಗಿದೆ. ನಮ್ಮ ಹೆಸರು ಬಾಕಿ ಆಗಬೇಕಾದರೆ ನಮ್ಮ ಉಸಿರು ನಿಲ್ಲುವುದರ ಮೊದಲು ನಾವು ಇಂಥದ್ದೇ ಕೆಲಸಕ್ಕೆ ಕೈ ಹಾಕಬೇಕು. ಲಿಬರ್ಟಿ ಅದು ಚಿಕ್ಕ ವಿಷಯ ಅಲ್ಲ. ಲಿಬರ್ಟಿ ಇದ್ದರೆ ಈಕ್ವಾಲಿಟಿ ಇರ್ತದೆ. ಈಕ್ವಾಲಿಟಿ ಮತ್ತು ಲಿಬರ್ಟಿ ಇದ್ದರೆ ಮಾತ್ರ ಅಲ್ಲಿ ಫ್ರೆಟರ್ನಿಟಿ ಇರ್ತದೆ. ಈ ವಿಷಯವನ್ನು ನಾವು ಮರೆತು ಹೋಗ್ತಾ ಇದ್ದೇವೆ. ಇಂತಹ ಉತ್ಸವಗಳಲ್ಲಿ ಇಂತಹ ವಿಷಯ ಬರಬೇಕು. इधर आ सितमगर हुनर आजमाए, इधर आ सितमगर हुनर आजमाए, तू तीर आजमा हम जिगर आजमाए. ನಮ್ಮ ಹತ್ರ ಆ ಸ್ಪಿರಿಟ್ ಇದ್ದರೆ ನಾವು ಎಂತಹ ಸನ್ನಿವೇಶದಲ್ಲೂ ಕೂಡ ನಮ್ಮ ಏನು ಲಿಬರ್ಟಿ ಇದೆ ಅದನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಇಂತಹ ಎಲ್ಲ ಈವೆಂಟ್ಸ್ಗಳು ನಮ್ಮ ಮುಂದಿನ ಬದುಕಿಗೆ ಸಾರ್ಥಕವಾಗಿ ಸಹಾಯವಾಗುವಂತೆ ಆ ಪರಮಾತ್ಮನು ನಮಗೆ ಅನುಗ್ರಹಿಸಲಿ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮಾತುಗಳನ್ನಾಡಿದ ಸನ್ಮಾನ್ಯ ರಹಮತುಲ್ಲಾ ಅವರಿಗೆ ವಂದನೆಗಳು. ನನ್ನ ಸ್ಮರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಸದಸ್ಯರೇ, ವೇದಿಕೆ ಮುಂದೆ ಆಸೀನರಾಗಿರುವಂತಹ ಸದಸ್ಯರೇ, ಸಂಸ್ಥೆಯಲ್ಲಿ ಜೊತೆಯಲ್ಲಿ ಕೆಲಸ ಮಾಡುತ್ತಿರುವ ಉಪನ್ಯಾಸಕ ಮಿತ್ರರೇ, ಪ್ರೀತಿಯ ಮಕ್ಕಳೇ, ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ನೆಚ್ಚಿನ ಶಿಕ್ಷಕರಾದ, ಇವತ್ತಿನ ನಿರೂಪಕರಾದ ವಾಸುದೇವರಾವ್ ಸರ್
ಅನ್ನ ವಿಶೇಷವಾಗಿ ಸ್ಮರಿಸುತ್ತಾ, ಯಾಕೆಂದು ಹೇಳಿದರೆ ನನ್ನ 25 ವರ್ಷದ ಇನ್ನು ಪ್ರಾಂಶುಪಾಲೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು 12 ವರ್ಷಗಳಿಂದ ಈ ಉಪನ್ಯಾಸಕಿ ವೃತ್ತಿಗೆ ಪ್ರೇರಣೆ ನನ್ನ ಮೆಂಟರ್ ಕೂಡ. ಅವರು ಇವತ್ತು ನನ್ನನ್ನು ಅನಿರೀಕ್ಷಿತವಾಗಿ ಭೇಟಿಯಾದಾಗೆ ಆಯಿತು. ನನಗೆ ಅವರ ಸಣ್ಣ ಪುಟ್ಟ ಕಾಣಿಕೆ ನನ್ನ ಒಂದು ಹೂ ಮೂಲಕ ನೀಡುವುದರಿಂದ ನನ್ನನ್ನು ಗೌರವಿಸಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಇಂದು ಅಬ್ಬಕ್ಕ ಉತ್ಸವ ಸಮಿತಿ ನಮ್ಮ ಕಾಲೇಜನ್ನು ಆರಿಸಿದ್ದಾರೆ. ಬಹಳ ಸಂತೋಷವಾಗುತ್ತಿದೆ. ಈ ಮಣ್ಣಿನ ರಾಣಿ ಹಿರಾ ಮಹಿಳಾ ಕಾಲೇಜು ಇನ್ನು ಸಭಾಂಗಣದಲ್ಲಿ ನೆನಪಿಸ್ತಾ ಇದೆ. ಇದು ಸಂದರ್ಭೋಚಿತ ಕೂಡ ಹೌದು. ನನ್ನ ಮುದ್ದು ಮಕ್ಕಳು ಕೂಡ, ವಿದ್ಯಾರ್ಥಿನಿಯರು ಕೂಡ ಅವರ ವೀರರಾಣಿಯ ಅತ್ಯಚದೆಯ ಧೈರ್ಯ ಅವರಲ್ಲೂ ಇದೆ. ಅವರಿಗೊಂದು ಸಣ್ಣ ಪ್ರೋತ್ಸಾಹದ ಅವಶ್ಯಕತೆ ಇತ್ತು. ಇಂದು ಖಂಡಿತ ಅವರಿಗೆ ಸಿಕ್ಕಿದೆ. ಸುಮಾರು 500 ವರ್ಷಗಳ ಹಿಂದೆ ಹೋರಾಡಿದಂತಹ ವೀರರಾಣಿ ಅಬ್ಬಕ್ಕ. ಸಾಮಾನ್ಯವಾಗಿ ನಾವು ಚರಿತ್ರೆಯಲ್ಲಿ ಬ್ರಿಟಿಷರನ್ನೇ ನೆನಪಿಸ್ತೇವೆ. ಪ್ರಾರಂಭದಲ್ಲಿ ಪೋರ್ಚುಗೀಸರು ನಮ್ಮ ಸುತ್ತಮುತ್ತವನ್ನ, ಕರಾವಳಿ ಪ್ರದೇಶವನ್ನು ಆರಿಸಿಕೊಂಡಿದ್ದಾರೆ. ಯಾಕೆಂದು ಹೇಳಿದರೆ ಅವರ ವ್ಯಾವಹಾರಿಕ ದೃಷ್ಟಿಯಿಂದ. ಅಷ್ಟು ಸುಲಭದಲ್ಲಿ ಅವರು ಯಶಸ್ವಿಯನ್ನು ಕಾಣಲಿಲ್ಲ. ಅದಕ್ಕೆ ಕಾರಣ ರಾಣಿ ಅಬ್ಬಕ್ಕ. ಸುಮಾರು 4 ದಶಕಗಳಿಂದ ವಿದೇಶಿಯರ ಕುತಂತ್ರಿಯ ವಿರುದ್ಧ ಹೋರಾಡಿ ಅವರೆಲ್ಲರ ಹೆಡೆಮುರಿಯನ್ನು ಕಟ್ಟಿದ ವೀರ ನಾರಿ. ಅವರು ನಮಗೆ ಖಂಡಿತ ಸ್ಫೂರ್ತಿಯಾಗಬೇಕು. ಅವರ ನೆನಪಿನಿಂದಾಗಿ ಅವರನ್ನು ಗುರುತಿಸುವ ಕೆಲಸ ನಾನು ನೆನೆಸುತ್ತೇನೆ. ಅದು ಸುಮಾರು ಲೇಟ್ ಆಯಿತು. ಪ್ರಾರಂಭದಲ್ಲಿ ಸಿಗಬೇಕಿತ್ತು. ಅವರ ಚರಿತ್ರೆಯನ್ನು ಓದುವ ಅವಕಾಶ ನಾವು ಆಗಿದ್ದಾಗ ಸಿಗಲಿಲ್ಲ. ಈಗ ನೀವಲ್ಲ, ಈಗ ವಿದ್ಯಾರ್ಥಿ ಜೀವನದಲ್ಲಿ ನಿಮಗೆ ಅವರ ಚರಿತ್ರೆಯನ್ನು ಓದುವ ಅವಕಾಶವನ್ನು ದೊರಕಿದೆ. ಇನ್ನೂ ಕೂಡ ಸುಮಾರು 2015ರಲ್ಲಿ ವೀರರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ಅಂಚೆಯ ಚೀಟಿ ಕೂಡ ರಿಲೀಸ್ ಆಗಿದೆ. ಹಾಗೆಯೇ ಭಾರತೀಯ ನೌಕಾಪಡೆಯ ತನ್ನ ಕಾವಲು ನೌಕೆಗೆ ಅಬ್ಬಕ್ಕನ ಹೆಸರನ್ನು ಇಟ್ಟಿದ್ದಾರೆ. ನಮ್ಮ ಸಂಸ್ಥೆಯ ಸಂಚಾಲಕರಾದ ರಹಮತುಲ್ಲಾ ಸರ್ ಅವರ ಒಂದು ಸ್ಫೂರ್ತಿದಾಯಕ ಭಾಷಣವು ಕೂಡ ನಮ್ಮನ್ನು ಮೆಟ್ಟಿಸಬೇಕು. ನಮ್ಮ ಉಸಿರು ನಿಂತರೂ ನಮ್ಮ ಹೆಸರು ಶಾಶ್ವತವಾಗಿರಬೇಕು. ಈ ನಾಡಿನ, ಈ ಊರಿನ ವಿದ್ಯಾರ್ಥಿನಿಯರಿಗೆ, ಎಲ್ಲರಿಗೂ, ನಮ್ಮ ಶಿಕ್ಷಕರಿಗೂ ಕೂಡ ಅವರ ಎಲ್ಲ ಕೆಲಸ ಕಾರ್ಯಗಳು ಸ್ಫೂರ್ತಿಯಾಗಲಿ, ಎಲ್ಲರಿಗೂ ಶುಭವಾಗಲಿ ಎಂಬ ಹಾರೈಕೆಯೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಮಳೆಯಿಲ್ಲ, ಸೃಷ್ಟಿಕರ್ತನು ನಮ್ಮ ಮೇಲೆ ಬಹಳ ಉದಾರತನವನ್ನು ತೋರಿಸಿದ್ದಾನೆ. ಈ ಕಾರ್ಯಕ್ರಮ ಈಗ ಕೊನೆಯ ಹಂತಕ್ಕೆ ತಲುಪಿದೆ. ಒಂದು ಬಹಳ ಏನು ಹೇಳ್ತೇವೆ, ಒಂದು ಅದ್ಭುತವಾದ ಕಾರ್ಯಕ್ರಮ. ಇದರಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಇದು 3 ಕೂಡ ಇಲ್ಲಿ ನಾವು ಹೇಳ್ಬೋದು ಸಂಗಮ. 5 ಶತಮಾನಗಳ ಹಿಂದಿನ ಚರಿತ್ರೆ, ಅದರ ಒಂದು ಸಣ್ಣ ಒಂದು ಏನು ಹೇಳ್ತೇವೆ, ಒಂದು ದೃಶ್ಯವನ್ನು ನಮ್ಮ ಮುಂದೆ ಇಟ್ಟರು ನಮ್ಮ ಉಪನ್ಯಾಸಕಿ. ನಾವು ನಮ್ಮ ಚರಿತ್ರೆಯನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಹಿಸ್ಟ್ರಿಯ ಮೇಲೆ ಇಂಟ್ರೆಸ್ಟ್ ಇಲ್ಲ. ಹಿಸ್ಟ್ರಿಗೆ ನಮ್ಮ ದಾಖಲಾತಿ ಭಾಳ ಕಡಿಮೆ ಆಗ್ತಾ ಬರ್ತದೆ. ಒಬ್ಬರು ಹೇಳಿದ ಒಂದು ನೆನಪುಂಟು, ಇಫ್ ಯು ಫಾರ್ಗೆಟ್ ಅವರ್ ಹಿಸ್ಟ್ರಿ ವಿ ಆರ್ ಗೋಯಿಂಗ್ ಟು ರಿಪೀಟ್ ಇಟ್ ಅಂತ ಉಂಟು. ನಾವು ನಮ್ಮ ಹಿಸ್ಟ್ರಿಯನ್ನು ನಾವು ಮರೆತರೆ ನಾವು ಪುನಃ ಅದೇ ತಪ್ಪನ್ನು ನಾವು ಮರುಕಳಿಸ್ತೇವೆ ಅಂತ ಹೇಳಿ. ಆದರೆ ನಾವು ಹಿಸ್ಟ್ರಿ ನಮಗೆ ಅತ್ಯಂತ ಮುಖ್ಯ. ನಾವು ಎಲ್ಲ ಹಿಸ್ಟ್ರಿಯನ್ನು ನಾವು ಓದಿದ್ದೇವೆ. ಆದರೆ ನಮ್ಮ ಈ ಪ್ರದೇಶದ, ಉಳ್ಳಾಲದ, ನಮ್ಮ ಪರಿಸರದ ಹಿಸ್ಟ್ರಿ ನಮಗೆ ಎಷ್ಟು ಗೊತ್ತುಂಟು? ಬಹಳ ಕಡಿಮೆ ನಮಗೆ ಗೊತ್ತುಂಟು. ಅದರ ಮೇಲೆ ಅಧ್ಯಯನ ಎಲ್ಲ ತುಂಬ ಕಡಿಮೆ ಆಗಿದೆ. ಆದರೆ ಇತ್ತೀಚೆಗೆ ಈ ವೀರರಾಣಿ ಅಬ್ಬಕ್ಕ ಸಮಿತಿ ಉತ್ಸವದವರು ಅವರು ಅನೇಕ ವಿಷಯಗಳನ್ನು ಹೊರತಂದಿದ್ದಾರೆ. ಹೀಗಾಗಿ ನಮಗೆ ಅನೇಕ ವಿಷಯ ನಮ್ಮ ಮುಂದೆ ಬಂದಿದೆ. ಈ
ಗತಕಾಲದ ಹಿಸ್ಟ್ರಿಯ ಜೊತೆಗೆ ನಾವು ಇಂದು ಎರಡು ಮುಖ್ಯವಾದ ಶಿಕ್ಷಕರನ್ನು ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ. ನಮ್ಮ ಭವಿಷ್ಯದ ಪೀಳಿಗೆಯನ್ನು ರೂಪಿಸುವಂಥವರು. ಹೇಳಲಾಗ್ತದೆ, ದ ಫ್ಯೂಚರ್ ಆಫ್ ದಿ ನೇಷನ್ ಇಸ್ ಬಿಲ್ಟ್ ಇನ್ ದಿ ಕ್ಲಾಸಸ್ ಅಂತ ಹೇಳಿ. ಹೀಗೆ ನಮ್ಮ ಫ್ಯೂಚರ್ ನೀವಿದ್ದೀರಿ, ಮುಂದೆ ಇದ್ದೀರಿ. ನೀವೆಲ್ಲ ನಮ್ಮ ದೇಶದ ಭವಿಷ್ಯ, ಅದನ್ನು ರೂಪಿಸುವವರು. ನಮ್ಮ ಹಿಸ್ಟ್ರಿ ಏನುಂಟು ಅದನ್ನು ನೀವು ಮರೆಯಬಾರದು. ಅದೇ ರೀತಿಯಲ್ಲಿ ನಿಮಗೆ ಶಿಕ್ಷಣವನ್ನು ಕೊಟ್ಟಂತಹ ಶಿಕ್ಷಕರನ್ನು ಅವರನ್ನು ಕೂಡ ಮರೆಯಬಾರದು. ಇವರಿಂದ ನೀವೇನೆಲ್ಲ ಪಾಠವನ್ನು ಕಲ್ತಿದ್ದೀರಿ ಅದನ್ನೆಲ್ಲ ಸದುಪಯೋಗಪಡಿಸಿಕೊಂಡು ಮುಂದೆ ಒಂದು ಬಲಿಷ್ಠವಾದಂತಹ ಒಂದು ಭಾವೈಕ್ಯದ ಯಾವ ರೀತಿಯಲ್ಲಿ ಹಬ್ಬಕ್ಕನ ಕಾಲದಲ್ಲಿ ಜನರು ಒಟ್ಟಿಗೆ ಕೂಡಿ ಪೋರ್ಚುಗೀಸರನ್ನು ಎದುರಿಸಿದ್ದರು, ಅದೇ ರೀತಿಯಲ್ಲಿ ಮುಂದೆ ಕೂಡ ಒಂದು ಭಾವೈಕ್ಯದ ಒಂದು ಸಮುದಾಯವನ್ನು ಬೆಳೆಸುವಲ್ಲಿ ನಿಮ್ಮ ಪಾತ್ರ ಬಹಳವಾದ ಮುಖ್ಯವಾದದ್ದು. ಇವತ್ತು ನಾನು ಹೆಚ್ಚು ಬೋರ್ ಮಾಡಲಿಕ್ಕೆ ಹೋಗೋದಿಲ್ಲ. ನೀವೆಲ್ಲ ಈಗ 2 ಗಂಟೆಯಲ್ಲಿ ಬಹಳ ತಾಳ್ಮೆಯಿಂದ ಎಲ್ಲ ಭಾಷಣಗಾರರನ್ನು ಕೇಳ್ತಾ ಇದ್ದೀರಿ. ಇಲ್ಲಿಂದ ಹೋಗುವಾಗ ಕೆಲವು ಅಮೂಲ್ಯವಾದಂತಹ ಕೆಲವು ಪಾಠಗಳನ್ನು ನೀವು ಕಲ್ತಿದ್ದೀರಿ ಎಂದು ನಾವು ಭಾವಿಸ್ತೇವೆ. ಇದನ್ನು ಸದುಪಯೋಗಪಡಿಸಿಕೊಂಡು ನಿಮ್ಮ ಮುಂದಿನ ಜೀವನವನ್ನು ನೀವು ರೂಪಿಸಿಕೊಳ್ಳಿ ಎಂದು ಶುಭ ಹಾರೈಸುತ್ತಾ ನನಗೆ ಈ 2 ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಂತಹ ಈ ಸಮಿತಿಯವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತಾ ವಂದನೆಗಳು ಸರ್. ಇದೀಗ ಇಂದಿನ ಉಪನ್ಯಾಸವನ್ನು ನಿರ್ವಹಿಸಿದಂತಹ ಡಾಕ್ಟರ್ ಶೈಲಾ ಇವರಿಗೆ ಸ್ಮರಣಿಕೆ. ಸನ್ಮಾನ್ಯ ಕೆ ಜಯರಾಮ್ ಶೆಟ್ಟಿ ಗೌರವಾಧ್ಯಕ್ಷರು ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ. ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಹಿರಾ ಶಿಕ್ಷಣ ಸಂಸ್ಥೆ ನಿರ್ವಹಿಸಿದೆ. ಈ ಸಂಸ್ಥೆಯ ಎಲ್ಲರಿಗೂ ಕೂಡ ಗೌರವವನ್ನು ಸಲ್ಲಿಸ್ತಾ ಸಂಚಾಲಕರಾದ ಇಂದಿನ ಸಭೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಬ್ದುಲ್ ರೆಹಮಾನ್ ಸರ್ ಅವರಿಗೆ ಸದಾನಂದ ಬಂಗೇರರು ಗೌರವ ಉಪಾಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಸಮಾರಂಭದಲ್ಲಿ ಎಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ ಅನುಪಮ ಸಿ ಬಬ್ಬುಕಟ್ಟೆ, ಸದಸ್ಯರು, ವೀರಾಣಿ ಹಬ್ಬಕ್ಕ ಉತ್ಸವ ಸಮಿತಿ. ವೇದಿಕೆಯಲ್ಲಿ ಈ ದಿನ ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಹಾಗೂ ಹೀರಾ ಪದವಿ ಪೂರ್ವ ಕಾಲೇಜಿನ ಈ ಒಂದು ಪ್ರಾಂಗಣದಲ್ಲಿ ಇವರ ಜಂಟಿ ಆಶ್ರಯದಲ್ಲಿ ಈ ದಿನ ನಮ್ಮ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಅಬ್ದುಲ್ ರೆಹಮಾನ್ ಸಂಚಾಲಕರು ಹೀರಾ ವಿದ್ಯಾಸಂಸ್ಥೆ ಇವರಿಗೆ 2 ಜಂಟಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದಂತಹ ನಮ್ಮ ಉದ್ಘಾಟಕರಾದ ಶ್ರೀಯುತ ಜಯರಾಮ್ ಶೆಟ್ಟಿ ಇವರಿಗೂ ಕೂಡ ನಾನು ಜಂಟಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ಶೈಲಾ ಯು ಉಪನ್ಯಾಸಕರು ವಿಶ್ವವಿದ್ಯಾನಿಲಯ ಕಾಲೇಜು ಇವರಿಗೂ ಕೂಡ ನಾನು 2 ಜಂಟಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ನಮ್ಮ ಸಮಿತಿಯ ಶ್ರೀ ಸದಾನಂದ ಬಂಗೇರ ಗೌರವ ಉಪಾಧ್ಯಕ್ಷರು ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದೆ ಸನ್ಮಾನ್ಯ ಅಬ್ದುಲ್ ಕರೀಂ ಉಳ್ಳಾಲ್ ಕಾರ್ಯದರ್ಶಿ ಹೀರಾ ಶಾಂತಿ ಎಜುಕೇಷನ್ ಟ್ರಸ್ಟ್ ಇವರಿಗೂ ಕೂಡ ನಾನು 2 ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸಂಚಾಲಕರು ಹೀರಾ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಸನ್ಮಾನ್ಯ ರಹಮತುಲ್ಲಾ ಸರ್ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಹೀರಾ ಮಹಿಳಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದಂತಹ ಫಾತಿಮಾ ಮೆಹರೂನ್ ಅವರು ಕೂಡ ನಾನು ನಮ್ಮ ಉತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ದಿನದ ವಿಶೇಷ ಸನ್ಮಾನ ಸ್ವೀಕಾರವನ್ನು ಮಾಡಿದಂತಹ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ನಿವೃತ್ತ ಪ್ರಾಧ್ಯಾಪಿಕೆ ಬೆಸೆಂಟ್ ಮಹಿಳಾ ಕಾಲೇಜ್ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಇನ್ನೋರ್ವ ಅತಿಥಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಶ್ರೀಮತಿ ಉಷಾ ಎಂ ನಿವೃತ್ತ ಶಿಕ್ಷಕರು BM ಪ್ರೌಢಶಾಲೆ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಹಾಗೆಯೇ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ನಮ್ಮ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಖಜಾಂಚಿಯವರಾದಂತಹ ಆನಂದ ಸೇಗೋಳಿ, ಹಾಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲು ನಮ್ಮೆಲ್ಲರನ್ನು ಪ್ರೇರೇಪಿಸಿದಂತಹ ನಮ್ಮ ದಿನಕರ್ ಉಳ್ಳಾಳ್ ಸರ್ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ನಮ್ಮ ನೆಚ್ಚಿನ ವಾಸುದೇವ ಸರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂತಹ ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಷ್ಟು ಹೊತ್ತು ತಾಳ್ಮೆಯಿಂದ ಈ ಉಪನ್ಯಾಸವನ್ನು ಹಾಗೂ ಅತಿಥಿಗಳ ಗೌರವ ಸನ್ಮಾನವನ್ನು ಆಲಿಸಿ ನೋಡಿದಂತಹ ನಮ್ಮ ಹೀರಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಕೊನೆಯದಾಗಿ ಎಲ್ಲ ಅತ್ಯುತ್ತಮವಾದಂತಹ ವಿದ್ಯಾರ್ಥಿಗಳು, ಈ ಶಾಲೆಯ ಉಪನ್ಯಾಸಕ ವರ್ಗ, ಪ್ರಿನ್ಸಿಪಾಲ್ ಅವರು ಅತ್ಯುತ್ತಮವಾಗಿ ನಿಜವಾಗಿ ಕಂಡು ಬರ್ತದೆ. ನೀವೆಲ್ಲರೂ ಕೂಡ ಬಹಳ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಶೋಭಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇದೀಗ ಅವರಿಗೆ ಧನ್ಯವಾದಗಳು. ಇದೀಗ ರಾಷ್ಟ್ರಗೀತೆ